ಸಿಲಿಕಾನ್ ಹಬ್ಬುಗಾರನ ಯಾತ್ರೆಯಾಗಿದೆ. ಎಲ್ಲ ಗಣ್ಯರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜೀವನದ ಜನನ ಹೇಗೆ ಪವಿತ್ರವೋ ಹಿಂದೂ ಧರ್ಮದಲ್ಲಿ ಮರಣವೂ ಕೂಡ ಅತ್ಯಂತ ಪವಿತ್ರ ಕಾರ್ಯ ಅಂತ ಹೇಳ್ತಾರೆ. ಅಂತಹ ವ್ಯವಸ್ಥೆಯನ್ನ ಮಾಡಿಕೊಡುವುದು ಒಂದು ಸುಲಭದ ಕೆಲಸ, ಆದ್ರೆ ವ್ಯವಸ್ಥಿತವಾದ ವ್ಯವಸ್ಥೆಯನ್ನ ಮಾಡುವುದು ಬಹಳ ಕಷ್ಟ ಅಂತ ನನಗೆ ಗೊತ್ತಿದೆ. ಆದ್ರಿಂದಾಗಿ ಬಂಧುಗಳೇ, ಈ ಒಂದು ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಿದಂತಹ ಹಿಂದೂ ರುದ್ರಭೂಮಿ ಸಮಿತಿಗೆ ಮೊದಲಾಗಿ ಶಿರವಾಗಿ ನಮಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಬಂದಿರ್ತಕ್ಕಂಥ ಎಲ್ಲರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ವೇದಿಕೆಯಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀಯುತ ಅಮರನಾಥ್ ಮಾಡೂರು ಇವರಿಂದ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವ್ಯೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ ಒಂದಿಪೆ ನಿನಗೆ ಗಣನಾಥ. ಮಂಗಲ ಮೂರುತಿ ಗುರು ರಂಗ ವಿಠಲನ ಪದ ಮಂಗಲ ಮೂರುತಿ ಗುರು ರಂಗ ವಿಠಲನ ಪದ ಇಂದಲಿ ಭಜಿಸುವೆ ಗಣನಾಥ ದೇವ ಇಂದಲಿ ಭಜಿಸುವೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ ಒಂದಿಪೆ ನಿನಗೆ ಗಣನಾಥ. ಶ್ರೀಯುತ ಪದ್ಮನಾಭ ಬಾದೆ ಅಧ್ಯಕ್ಷರು ಹಿಂದೂ ರುದ್ರಭೂಮಿ ಸಮಿತಿ ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಶಿವರಾಜ್ ಶೆಟ್ಟಿ ಕೊಂಡಾಣೆ ಇವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಳ ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ನವೀನ್ ಶೆಟ್ಟಿ ಮಾಡೂರು ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಶ್ರೀಯುತ ಚೆನ್ನಕೇಶವ ಇವರಿದ್ದಾರೆ. ಇವರನ್ನ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಲತೀಶ್ ಮಾಡೂರು ಇವರು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ತಾಮಾರು ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಶಂಕರ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಗಣೇಶ್ ಸಹಾಯಕ ಅಭಿಯಂತರರು ಜಲಮಂಡಳಿ ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ರಾಜೇಶ್ ನಡಾರ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಜರಂಗ ದಳದ ನಗರ ಪ್ರಖಂಡದ ಸಂಚಾಲಕರು ಅರ್ಜುನ್ ಮಾಡೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಅಮರನಾಥ್ ಮಾಡೂರು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಸತೀಶ್ ಕೆ ಅಧ್ಯಕ್ಷರು ಕೇಂದ್ರ ಒಕ್ಕೂಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಇವರಿಗೆ ನವೀನ್ ಮಾಡೂರು ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ವಿಕ್ರಮ್ ಆರೋಗ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಕೋಟೆಕಾರು ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಚೆನ್ನಪ್ಪ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪಟ್ಟಣ ಪಂಚಾಯತ್ನ ಸದಸ್ಯರುಗಳಾದಂತಹ ಶ್ರೀಯುತ ಉದಯ ಕುಮಾರ್ ಶೆಟ್ಟಿ ಇವರಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದ ಇವರಿಗೆ ಸಂದೀಪ್ ಇವರು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವಾರ್ಡ್ನ ಸದಸ್ಯರಾಗಿರ್ತಕ್ಕಂಥ ಧೀರಾಜ್ ಇದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಲತೀಶ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಿವ್ಯಾ ಸತೀಶ್ ಶೆಟ್ಟಿ ಇವರಿದ್ದಾರೆ.
ವಾರ್ಡ್ನ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇವರಿಗೆ ಶಶಿಕಲಾ ಇವರು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಘವ ಗಟ್ಟಿ ಇವರಿದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಲತೀಶ್ ಇವರು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯತ್ನ ಮತ್ತೋರ್ವ ಸದಸ್ಯೆ ಶ್ರೀಮತಿ ಅನಿತಾ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಆಶಾ ಮಡ್ಯಾರ್ ಇವರು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಂದಿರತಕ್ಕಂಥ ಎಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಒಂದು 7 ವರ್ಷಗಳ ಹಿಂದೆ ಈ ಭಾಗಕ್ಕೆ ಬಂದ್ರೆ ಇಲ್ಲಿ ಕಾಡಿತ್ತು, ನಡುವಲ್ಲಿ ಒಂದು ಸ್ಮಶಾನ ಇತ್ತು. ಆ ಸ್ಮಶಾನಕ್ಕೆ ಹಣ ಹೊತ್ತಿಸುವಾಗ ಮಾತ್ರ ಬರುವುದು, ಯಾವುದೇ ಕಾರ್ಯಕ್ಕೂ ಬೇರೆ ಕಾರ್ಯಕ್ಕೂ ಬರುವುದಿಲ್ಲ. ಆದ್ರೆ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ವಾತಾವರಣ ಬದಲಾಗಿದೆ. ಈ ವಾತಾವರಣ ಬದಲಾಗಲಿಕ್ಕೆ ಕಾರಣ ಏನು, ಇದರ ಸಂಕ್ಷಿಪ್ತ ವರದಿ ಏನು, ಇಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾದ ವರದಿಯನ್ನು ಮತ್ತೆ ಓದ್ತಾರೆ. ಅದಕ್ಕಿಂತ ಮೊದಲು ದೀಪ ಪ್ರಜ್ವಲನ ಮೂಲಕ ಇವರು ದಾನವಾಗಿ ನೀಡಿದ ಸರ್ವೆ ನಂಬರ್ 86 ಈ ವಿಶಾಲವಾದ 2 ಎಕರೆ ಜಾಗದಲ್ಲಿ ಮೊದಲಿಗೆ ರುದ್ರಭೂಮಿ ವಿಶ್ವಭಾರತಿ ಮಾಡೋರು ಇದರ ಸಹಯೋಗದಲ್ಲಿ ಆರಂಭಗೊಂಡಿತ್ತು. ಕ್ರಮೇಣ ಸಮಯ ಕಳೆದಂತೆ ಆ ಸಿಲಿಕಾನ್ ಶಿಥಿಲಗೊಂಡು ಯಾವುದೇ ಪ್ರಯೋಜನಕ್ಕೆ ಬಾರದಂತಾಯಿತು. ಆ ಸಮಯದಲ್ಲಿ ಊರಿನ ಪ್ರಮುಖರನ್ನು ಮಾಡೂರಿನ ಸರ್ಕಾರ ಶಾಲೆಯಲ್ಲಿ ಸೇರಿಸಿ ರುದ್ರಭೂಮಿಯನ್ನು ಹೊಸದಾಗಿ ನಿರ್ಮಿಸಲು ಸಮಿತಿಯನ್ನು ಮಾಡಲು ಕಾರ್ಯಸೂಚಿಯನ್ನು ತಯಾರಿಸಲಾಯಿತು. ಮೊದಲ ಬಾರಿಗೆ ಸಭೆ ಸೇರುವಾಗ ಸುಮಾರು 100ಕ್ಕಿಂತ ಹೆಚ್ಚು ಮೇಲಿದ್ದ ಗ್ರಾಮಸ್ಥರು ನಂತರದ ದಿನಗಳಲ್ಲಿ ಸಭೆ ಕರೆದಾಗ ಸಭೆಗೆ ಹಾಜರಾಗದೆ ಹಿಂದುಳಿದರು. ರುದ್ರಭೂಮಿಯ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ನಿಂತು ಹೋಗುವ ಪರಿಸ್ಥಿತಿಯಲ್ಲಿತ್ತು. ಆ ಸಮಯದಲ್ಲಿ ಕೊನೆಗೆ ಹಾಜರಾದ ಕೇವಲ 10 ಮಂದಿ ಗ್ರಾಮಸ್ಥರನ್ನು ಸೇರಿಸಿಕೊಂಡು ಈ ರುದ್ರಭೂಮಿಯನ್ನು ನಿರ್ಮಿಸಿ ಬಿಟ್ಟೆಂದು ನಾವು ಪಣತೊಟ್ಟೆವು. ಅದಾದ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರಾದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರಗಳನ್ನು ಸಂಪರ್ಕಿಸಿ ಸಹಾಯಹಸ್ತವನ್ನು ಯಾಚಿಸಿದೆವು. ಅವರು ಕೊಟ್ಟ ಭರವಸೆಯಂತೆ ಈ ಕಾರ್ಯವನ್ನು ಮುಂದುವರಿಸಿದೆವು. ಶ್ರೀ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನಾ ವಿಭಾಗದಿಂದ ಮೊದಲು ಸಿಲಿಕಾನ್ ಅನ್ನು ಈ ಸಮಿತಿಗೆ ಪಡೆಯಲಾಯಿತು. ನಂತರ ಗ್ರಾಮ ಪಂಚಾಯತ್ ಸಂಪರ್ಕಿಸಿ ನಮಗೆ ಕಟ್ಟಡ ಮತ್ತು ದೇವಸ್ಥಾನ ಕೊಠಡಿ ನಿರ್ಮಿಸಿಕೊಟ್ಟರು. ಅದೇ ರೀತಿ ಊರ ದಾನಿಗಳಿಂದ ಮತ್ತು ಮನೆ ಮನೆ ಸಂಪರ್ಕ ಮಾಡಿ ಈ ರುದ್ರಭೂಮಿ ಕಾಮಗಾರಿಗೆ ಸಹಾಯವನ್ನು ಯಾಚಿಸಿದೆವು. ಮತ್ತು ಈ ಕಾರ್ಯದಲ್ಲಿ ನಮಗೆ ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರಿಂದ ಸಂಪೂರ್ಣ ಸಹಕಾರ ದೊರೆತಿದೆ. ಈ ಎಲ್ಲ ಸಹಕಾರವನ್ನು ಪಡೆದು ತಾರೀಕು 8/9/2013 ಒಂದು ಸಿಲಿಕಾನ್ನೊಂದಿಗೆ ಈ ರುದ್ರಭೂಮಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಅದಾದ ಬಳಿಕ ಸುಮಾರು 4 ಲಕ್ಷ ವೆಚ್ಚದಲ್ಲಿ ಕೋಟೆ ಶ್ರೀನಿವಾಸ ಪೂಜಾರಿ ಅವರ ಅನುದಾನದಲ್ಲಿ ರುದ್ರಭೂಮಿ ಸಮಿತಿಗೆ ಆಫೀಸ್ ಕೊಠಡಿ ಮತ್ತು ವಿಶ್ರಾಂತಿ ಕೊಠಡಿಯನ್ನು ಕೂಡ ಲೋಕಾರ್ಪಣೆ ಮಾಡಲಾಯಿತು. ಇದಾದ ಮೇಲೆ ಪಟ್ಟಣ ಪಂಚಾಯತ್ ಸದಸ್ಯರ ಧೀರಜ್ ಕುಶಾಲನಗರ ಇವರ ಅನುದಾನದಲ್ಲಿ ಈ ಸಂಪೂರ್ಣ ಇಂಟರ್ಲಾಕ್ ವ್ಯವಸ್ಥೆಯನ್ನು ಮಾಡಲಾಯಿತು. ಇದರ ಮುಂದಿನ ಕಾಲವಾಗಿ ಪಟ್ಟಣ ಪಂಚಾಯತ್ ಮತ್ತು ನಮ್ಮ ರುದ್ರಭೂಮಿ ಸಮಿತಿ ಮತ್ತು ಊರ ದಾನಿಗಳ ಸಹಾಯದಿಂದ ರುದ್ರಭೂಮಿ ನಿರ್ವಾಹಕರಿಗೆ ವಾಸ್ತವ್ಯದ ಮನೆಯನ್ನು ನಿರ್ಮಿಸಿಕೊಡಲಾಯಿತು. ಅದರ ಜೊತೆಗೆ ಒಂದು ಅಂಗಡಿಯನ್ನು ಮಾಡಿಕೊಂಡವರಿಗೆ ವ್ಯವಹಾರ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಸುಮಾರು 5 ವರ್ಷಗಳ ಹಿಂದೆ ಈ ರುದ್ರಭೂಮಿಗೆ ನಮ್ಮ ಸಮಿತಿ ವತಿಯಿಂದ 2ನೇ ಸಿಲಿಕಾನ್ ನಿರ್ಮಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡಲಾಯಿತು. ಹೊಸದಾಗಿ ಸಮಿತಿ ರಚನೆಯಾದ ಬಳಿಕ ನಿರ್ವಾಹಕರಿಗೆ 5,000 ಮಾಸಿಕ ವೇತನ ಮತ್ತು ದಹನವೊಂದರಲ್ಲಿ 500 ದಹನ ಭತ್ಯೆ ನೀಡಲಾಗುತ್ತಿತ್ತು. ಆದರೆ ಇದೀಗ ಮಾಸಿಕ ವೇತನವನ್ನು 7,000 ಏರಿಸಿ ಮತ್ತು ದಹನ ಭತ್ಯೆಯನ್ನು 500 ರೂಪಾಯಿ ಕೊಡಲಾಗುತ್ತಿದೆ. ಅದಲ್ಲದೆ ವಾಸ್ತವ್ಯಕ್ಕೆ ಉಚಿತ ಮನೆ ಮತ್ತು ವಾಸ್ತವ್ಯದ ಮನೆಯ ವಿದ್ಯುತ್ ಬಿಲ್ಲನ್ನು ಕೂಡ ಇದುವರೆಗೆ ರುದ್ರಭೂಮಿ ನಮ್ಮ ಸಮಿತಿ ವತಿಯಿಂದ ಪಾವತಿಸಲಾಗುತ್ತಿದೆ. ನಮ್ಮ ರುದ್ರಭೂಮಿಯು ರಿಜಿಸ್ಟರ್ ಆಗಿದ್ದು ಪ್ರತಿ ವರ್ಷ ಆಡಿಟಿಂಗ್ ಕೂಡ ನಡೆಸಲಾಗುತ್ತಿದೆ. ನಮ್ಮ ಸಮಿತಿಯು ಇನ್ನು ಮುಂದೆ ಹಲವಾರು ಯೋಜನೆ ಹಮ್ಮಿಕೊಂಡಿದೆ.
ಮೊದಲನೇದಾಗಿ ವಿದ್ಯುತ್ ಚಿತ್ರಗಳನ್ನು ನಿರ್ಮಿಸುವುದು. ಎರಡನೇದಾಗಿ 3 ಸಿಲಿಕಾನ್ ಇರುವಾಗ ಕಟ್ಟಿಗೆ ದಾಸ್ತಾನು ಮಾಡಲು ಸ್ಥಳಾವಕಾಶ ಕಡಿಮೆ ಆಗ್ತದೆ. ಅದಕ್ಕಾಗಿ ದಾಸ್ತಾನು ಕೊಠಡಿ ಮತ್ತೊಂದು 3 ಲಕ್ಷ ವೆಚ್ಚದಲ್ಲಿ ಒಂದು ವಿಶ್ರಾಂತಿ ಕೊಠಡಿ ನಿರ್ಮಿಸುವ ನಮ್ಮ ಮುಂದಿನ ಯೋಜನೆ ಆಗಿರುತ್ತದೆ. ಈ ಎಲ್ಲ ಯೋಜನೆಗಳಿಗೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇವೆ. ಈ ಸಮಿತಿ ಇದುವರೆಗೆ 9 ವರ್ಷದಲ್ಲಿ 35ಗಿಂತ ಹೆಚ್ಚು ಭವನ ಕಾರ್ಯವನ್ನು ನಮ್ಮ ಸಮಿತಿ ವತಿಯಿಂದ ಉಚಿತವಾಗಿ ಮಾಡಿದ್ದೇವೆ. ಇದೀಗ ಈ ಸಮಯದಲ್ಲಿ ಮತ್ತೆ ಪಟ್ಟಣ ಪಂಚಾಯತ್ ವತಿಯಿಂದ 9 ಲಕ್ಷ ಅನುದಾನದಲ್ಲಿ ಈ ಹೊಸ ಕಟ್ಟಡ ಮತ್ತೆ ಸಂಪೂರ್ಣ ಮೇಲ್ಚಾವಣಿ ಬದಲಾವಣೆ ಮಾಡಲಾಗಿದೆ ಮತ್ತು ಪಟ್ಟಣ ಪಂಚಾಯತ್ ಅನುದಾನದಲ್ಲಿ 4 ಲಕ್ಷ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಶೌಚಾಲಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದೀಗ ಮತ್ತೆ 3ನೇ ಸಿಲಿಕಾನ್ ಸುಮಾರು 1 ಲಕ್ಷ ವೆಚ್ಚದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ವಿಭಾಗ ಇದರ ವತಿಯಿಂದ ಕಲ್ಪಿಸಿ ಅದನ್ನು ಲೋಕಾರ್ಪಣೆ ಮಾಡಲಾಯಿತು. ಪಟ್ಟಣ ಪಂಚಾಯತ್ ಕೋಟೆಕಾರು, ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ, ಇವರಿಗೆ ಮೊದಲಾಗಿ ವಂದಿಸ್ತಾ ಅದರ ಜೊತೆಯಲ್ಲಿ ಈ ಎಲ್ಲ ಕಾರ್ಯ ಯಶಸ್ವಿಯಾಗಬೇಕಿದ್ರೆ ಒಂದು ಯೋಜನೆ ಮಾಡಬೇಕಿದ್ರೆ ಕಾರಣ ಆ ಒಂದು ತಂಡ. ಬಂಧುಗಳೇ, ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆಯ ಮೂಲಕ ವ್ಯವಸ್ಥಿತವಾಗಿ ಮಾಡಿದಂತಹ ಹಿಂದೂ ರುದ್ರಭೂಮಿ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಮನದಾಳದಿಂದ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಶ್ರೀಯುತ ಸತೀಶ್ ಕುಂಪಳ ಇವರಿಂದ ದಯಬಂಡ ಸ್ಮಶಾನ ಬಂದ್ಪುನ ಸಂತೋಷನ ಬಾರಿ ಮುಖ್ಯ. ದಯಬಂಡ ನಮ್ಮ 1 ಕೋಟಿ ಹತ್ತಿರ 2 ಕೋಟಿ ಇಲ್ಲಿ ಕಟ್ಟಂಡಲ್ಲ ಲಾಸ್ಟ್ಗೆ ಪೋಡ ಏನಂಚಿನ ಜಾಗ ಅವೇ ಆಡ ಏತ್ ಬಂಗಾರ ಐಶ್ವರ್ಯ ಎತ್ತಂಡಲ್ಲ ఆయన పూరను దీపిన జాగడే అవలే దీవోడు బేత ఎంకొంచెం బేత కండదు వల్ల మಲ್ಪ రాపిజಿ ಅಂಚಾದ ಎನ್ನ ಜೀವನಲ್ಲ ಒಂದು ರೀತಿ ಸ್ಮಶಾನದ ಓಡಾಟದ ಹತ್ರನೇ ನೀನು ಸತೀಶ್ ಕುಂಪಲ್ ಆತೀನಿ ಎಂಗ್ಲ ಊರುಡು ಬಾಲಕೃಷ್ಣ ಮಂದಿರ ಆತೀನಿ. ಇದು ಪೂರ ಕಾರಣ 25 ವರ್ಷ ಅಂದ್ರೆ ಈ ಸರಿ 25 ವರ್ಷ ಯಾನು ಈ ಸಂದರ್ಭ ಮಸ್ತ್ ನಮ್ಮ ಒಂಜಿ ಖುಷಿತ ದಿನಕ್ಲೆಡುಲ್ಲ ದಯಬಂದ ಇನಿ ಈ ಬಾಗಡು ಉಳ್ಳಾಲದ ಬಾಗಡು ಧರ್ಮಸ್ಥಳ ಯೋಜನೆದ ಮುಖಾಂತರ ಧರ್ಮಸ್ಥಳದ ಕಾವಂದರ್ನ ಮುಖಾಂತರ ಅವು ಶಾಲೆ ಒಪ್ಪಾಡು ಸ್ಮಶಾನ ಒಪ್ಪಾಡು ಅತ್ತಂದಾಂಡ ಬೇತೆ ಬೇತೆ ದೈವಸ್ಥಾನಲೆಗೆ ಆರ್ಥಿಕವಾದ ತೊಂದರೆ ಇತ್ತಿನಕ್ಲೆಗೆ ಮಾತ್ರೆಗಳ ಸಹಕಾರ ಮಲ್ತೊಂದು ನಿರಂತರವಾದ ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟದ ಕೆಲಸ ಮಲ್ತಿನಾರು ಪೂಜ್ಯ ಕಾವಂದೇರು ಎಂಕ್ಲ ಬಾಲಕೃಷ್ಣ ಮಂದಿರನೆ ಉದ್ಘಾಟನೆ ಮಲ್ತಿನಾರ್ಲ ಪೂಜ್ಯ ಕಾವಂದೇರು ಅಂಚಾದ ಇನಿ ನರೇಂದ್ರ ಮೋದಿ ಅರೆನು ಗುರುತಿಸದು ಅರೆನು ರಾಜ್ಯಸಭೆದ ಸದಸ್ಯ ಮಲ್ತಿನ ಇಡೀ ಊರಿಗೂ ಉಳ್ಳಾಲಗಾಡು ಇಡೀ ಜಿಲ್ಲೆಗೆ ರಾಜ್ಯಗೆ ರಾಷ್ಟ್ರಗೆ ಒಂಜಿ ಅಂಚಿತ್ತಿನ ಜನನ ರಾಜ್ಯಸಭೆದ ಸದಸ್ಯ ಮಲ್ತಿನಕ್ಕೆ ಎಂಗ್ಲಿಗೆ ಭಾರಿ ಸಂತೋಷ ಆತನ. ಅದಕ್ಕೋಸ್ಕರ ನಮ್ಮ ಮೂಲಕುಲ್ಲುದು ಅರೆಗೆ ನಮ್ಮ ಪರವಾದ ಅಭಿನಂದನೆಯನ್ನು ಸಲ್ಲಿಸಾಗ ಈ ಸಂದರ್ಭದ ಇಚ್ಛಿಸುವೆ. ಇನ್ನು ವಿಶ್ವಭಾರತಿ ನಡಾರ್ ಫ್ರೆಂಡ್ ಸರ್ಕಲ್ ಅಂಚನೆ ನಮ್ಮ ಶಬರಿ ಫ್ರೆಂಡ್ ಸರ್ಕಲ್ ಶಬರಿದ ಕ್ಲಿತ್ತ ದಾದ ಗೊತ್ತಿಜ್ಜಿ ಭಾರಿ ಆಕ್ಟಿವ್ ಇತ್ತಿನ ಅಂಚಿನ ಸಂದರ್ಭ ಇತ್ತು. ಶಬರಿದ ಪೂರ ಬೇತೆ ಬೇತೆ ಸಂಘಟನೆಯಲ್ಲಿ ಸ್ವಲ್ಪ ಪೂರ ಅಜಿ ಸರಿಯಾಗ್ತದೆ ಪೂರ ಮೇಟ್ಲ ಭಾರಿ ಆಕ್ಟಿವ್ ಆದ ಕೆಲಸ ಮಂತಂದು ಇತ್ತಿನಂಚಿನ ಸಂದರ್ಭ ಈ ಸ್ಮಶಾನ ಅಭಿವೃದ್ಧಿ ಮಲ್ಪಡು ಬಂದ ಕಾರಣಕ್ಕೋಸ್ಕರ ನಿರಂತರ ಕೆಲಸ ಮಂತಂದು ಬರ್ತೇವೆ. ಈ ಸ್ಮಶಾನ ಅಭಿವೃದ್ಧಿ ಒಂಜಿ ಊರುಡು ಒಂಜಿ ಸ್ಮಶಾನ ಬಕ್ಕ ಒಂಜಿ ಶಾಲೆ ಇನ್ನು ಪೂರ ಸುವ್ಯವಸ್ಥಿತವಾದಿತ್ತನ್ನ ಮಾತ್ರ ನಮ್ಮ ಪೂರ ವ್ಯವಸ್ಥಿತವಾದ ಉಲ್ಲ ಅಂದರ್ಥ. ನಮ್ಮ ಮನಸ್ಸುಡುಪ್ಪುನಿ ಇಲ್ಲಾಗಿ ನೀರು ಬರ್ತಂಡ ಸರಿ, ಇಲ್ಲಾಗಿ ರೋಡ್ ಅಂಡ ಸರಿ, ಊರಿಗೊಂಜಿ ಲೈಟ್ ಅಂಡ ಸರಿ, ಅದೇ ಅಮಿತಕ್ಕ ಇನ್ನು ಪೂರ ಅಂಡ ಸರಿ ಇನ್ನು ಜನಕ್ಲ ಭಾವನೆ ಅಂಡ ಊರುಡು ಸ್ಮಶಾನ ಇಜ್ಜಿಂದ ಕೊನದು ಕಕ್ಕೆಗಿದೆಯಾರ ಅಪ್ಪನ ಅದನ್ನ ಕೊನದು ಕಡಲ್ ದಕ್ಕಂಡೆಲ್ಲ ಅವು ಕಡಲ್ಲ ಪೂರ ಗಡಪಣ್ಣು ಅವು ಅಲ್ಪ ದಿವನುಜಿ ಅಂಚಾದ ಸ್ಮಶಾನಲ ಬೊಕ್ಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಾಲೆಲ ಒಂದು ಭಾರಿ ಪ್ರಾಮುಖ್ಯ. నేను రెడ్డెన్ల వర్తందు పోతున్న జాగిత్త ನಾವು ಮಾಡೂರು ಅತ್ಯಂತ ಖುಷಿ ಆಗ್ತದೆ. ಯಾಕಂದ ನೀವು రెడ్డెన్ల ಆ ಮಾಡೂರು ಶಾಲೆಗೆ ತೊಂದರೆ ಅನ್ನಗಲ ನೀವು ಪೂರ ಎಲ್ಲ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಉಳ್ಳಾರು ಅವ್ರು ತೊಂದರೆ ಆತಿಜಿ ಬಂಡ ಐದು ಅಭಿವೃದ್ಧಿಯ ಬಗ್ಗೆ ಯಾಪಲ ಯೋಚನೆ ಮಲ್ಪಾರು ಅಂಚನೆ ಈ ಸ್ಮಶಾನ ಈದು ಸುಸಜ್ಜಿತವಾದ ಪೊರ್ಲಾತನ ಈನಿ ಏತು ಮುಲ್ಪ ನಿಜವಾದ ಏತು ವ್ಯವಸ್ಥೆ ಮಲ್ಪೋಡ ಕೃಷ್ಣನ ನಿಗ್ಲ ಐದು ಜಾಸ್ತಿ ಮಲ್ತಿದ್ದಾರೆ. ಅದೇ ಮುಲ್ಪ ಏತು ವ್ಯವಸ್ಥೆ ಬೋಡಿತ್ತನ ಇದು ಅವತ್ತು ನಗೆ ಹಿಂಗ ಒಂದು ದಾಯಕ ಮಲ್ತಿದ್ದೀರಂಜಿ ಪೂರ ಖಾಲಿ ಖಾಲಿ ಉಂಟು ಈತ್ ಜಾಂಗಲ್ಲ ನಲ್ಲ ನಿಗ್ಲು ಮನಸ್ಸು ಮಲ್ತನ ನಲ್ಲ ಎರಡು ಬಿಲ್ಡಿಂಗ್ ಕಟ್ಟಣ ಯೋಚನೆ ಉಳ್ಳಾರ ಅಂದ್ರೆ ಹಿಂಗೆ ಕಾಪನು ಕೆಲ ಅಂದ್ರೆ ಎನ್ನ ವಿನಂತಿನಿಗಿಲ್ಡ ಮಸ್ತ್ ದೈ ಬರಡು ನೆಟ್ಟು ಮಸ್ತ್ ದೈ ಬರಡು ಇರು ಗ್ರಾಮ ಎನ್ನದ ಹೋಯ್ತಾ ಜಲಮಂಡಲಿದಾರ ನನಗಿದೆ ಬರೋಚಿ ಒಂಜಿ ಯಾವು ನನಪೀರ ಬರೋಚಿ ಎಂಕ್ಲ ಸ್ಮಶಾನಲೇಡು ಪೂರ ದಾದಾದ ಮಂಡ ಪೂರ ನೀರ್ದ ಟಾಂಗಿ ಮಲ್ಪರೆ ಸ್ಮಶಾನಕ್ಕೆ ಬರ್ಪುನಿ ಪೂರ ಮೇಟ್ಲ
ತಪ್ಪತ್ತು ಎಂಕ್ಲ ಊರಿಗೆ ನೀರವು ಆನ ಸರ್ಕಾರಿ ಜಾಗ ಬೋಡಿತ್ತನ ತುಂಡು ಅಂಚಾದ ಮೂಲ ಭಾರಿ ಸೌಜನ್ಯತೆ ಎತ್ತಿನದಾದ್ರ ಸಾಕಾರ ಮನೋಭಾವನೆ ಹಿಡಿತನ ಈ ಒಂಜಿ ಜಾಗದಾಗ ಮನಪೂರ್ವಕವಾದ ಪ್ರೀತಿಡೆ ಎಂಕ್ಲ ಊರಿಗೆ ಬರ್ತಾನ ನೀರು ಬಂತನ ಕಾರಣಕ್ಕೋಸ್ಕರ ಪೂರ ಕೊಡ್ತೇವೆ ಇಂದು ಸ್ಮಶಾನಗೆ ರಿಸರ್ವ್ ಆದ ಒಪ್ಪೋಡು ಎಂಕ್ಲ ಭಾರಿ ಬೇಜಾರದ ಸಂಗತಿ ಉಳ್ಳಾಲ ಬಾಗಡ್ ಗಣೇಶರೇ ಈ ಬಾಗಡ್ ಪ್ರಾರಂಭದ ಹೋರಾಟ ಅಲ್ಪ ಶುರುವಾಯಿನಿ ಬಂದ ಹೆಚ್ಚಿನಂಶ ಪದ್ಮನಾಗೆ ಕೃಷ್ಣನಾಗಿ ಯಶವಂತಗೆ ಮುಕ್ಳಿಗೆ ಪ್ರೇರ ಗೊತ್ತುಂಡು ಎಂಗ್ಲ ಉಚ್ಚಿಲಾಡು ಶುರುವಾಯಿನಿ ಅದೇ ಕೃಷ್ಣನ 82 ಸ್ಮಶಾನದ ಜಾಗಗೋಸ್ಕರನೇ ಹೋರಾಟ ಆಯ್ನಿ ಆ ಜಾಗ ಎಂಕ್ಲ ಕೈಗೆ ಇನಿಕ್ಲ ವೈಜಿ ಅವು ಸ್ಮಶಾನ ಲಾತಿಜಿ ಆ ಕಾರಣಕ್ಕೋಸ್ಕರ ವ್ಯಾಪಕವಾದ ಉಳ್ಳಾಲದ ಬಾಗಡ್ ಬೇತೆ ಬೇತೆ ರೀತಿಯ ಚಟುವಟಿಕೆಗಳು ನಡೆತಾನೆ ಉಳ್ಳಾಲದ ಆಜಿ ಹೆಚ್ಚಿನ ಅಂಶ ಇತ್ತಲ ಮೇರು ಯಶವಂತಕ್ಕೆ ಹೋರಾಟ ಮಲ್ತಂದ್ರೆ ಜಾಗ ಸ್ಮಶಾನ ಪೂರ್ತಿ ಬತ್ತಿಜಿ ಮಾಸ್ತಿ ಕಟ್ಟೆ ಬಂದನ ಜಾಗ ಅವು ಸ್ಮಶಾನ ಹಿಂದಿರುದ್ರೊಮ್ಮೆ ಎಂಕ್ಲ ಕೈಗೆ ಬತ್ತಿಜಿ ಅರೆಕಲಡ್ ಸ್ಮಶಾನಕ್ಕೆ ರಿಸರ್ವ್ ದಿನ ಜಾಗ ಎಂಕ್ಲ ಕೈಗೆ ಬತ್ತಿಜಿ ಎಂಕ್ಲ ಕುಂಪಲಡ್ ಒಂದು 75 ಸೆನ್ಸ್ ಜಾಗ ತಿಕ್ಕೊಟ್ಟಲ್ಲ ಏನ್ ಬಾರಿ ಹೋರಾಟ ಮಲ್ದ ಜಯರಾಮ್ ಶೆಟ್ಟಿ ಇತ್ತಿನದಾತ್ರ ಹಿಂಗೆ ಆ ಜಾಗ ತಿಕ್ಕಂಡು 75 ಸೆನ್ಸ್ ಜಾಗಲ ಅವಲ್ಲ ಯಾನು ಫಸ್ಟ್ಗೆ ಪೋನ ಬಂತೆ ಫಸ್ಟ್ಗೆ ಮೇನೆ ಕೊಡ್ತಾವ ನೀನೇಕ ಯಾನು ಇನಿ ಮುಟ್ಟಲ್ಲ ಇಲ್ಲ ಅಲ್ಲಿ ತೊಂದರೆ ಆಯ್ತಿಜಿ ಏರು ಬಂದೇರು ಅಗುಲು ಪೂರ ಎನ್ನೊಟ್ಟಿಗೆ ಎತ್ತಲ್ಲೇರು ಅವು ಸ್ಮಶಾನ ಆಯ್ನ ಎಡ್ಡನ್ ಯಾನು ಬನ್ನಾಗ ಬೇರೆ ಬಂದ ಎಂಕ್ಲ ಊರುಡು ಸ್ಮಶಾನ ಅನಗ ಒಂದು ಪೊಂಜು ಬಂದಿತ್ತು ವಿಕ್ರಮ್ರೆ ಅದು ಬಾರಿ ಕಾಸುದಾರ ಅರಡ ಬಂಡೆಯನು ಇರಡ ಏತ್ ಕಾಸಿತ್ತನಲ್ಲ ಎಂಚಿನ ಎತ್ತನಲ್ಲ ಅವು ಇರಡನೆ ಆ ಸ್ಮಶಾನಕ್ಕೆ ಒಂದು 250 ರೂಪಾಯಿ ಕೊಡ್ಲಿ ಇರ್ಬಲೆ 250 ರೂಪಾಯಿ ಐ ಕಾರು ಹಿಂಗೆ ಬಂದಿತ್ತೆ ನೀ ಬಾಂಬೆ ನಿನ್ನ 250 ರೂಪಾಯಿ ಹಂಗೆ ಕೊರ್ಪುಜಿ ಒಂದು ತಾರದ ಎತ್ತನೆ ನಾನು ಕಂಪಲೇಟ್ ಅಂತ ಅಂದಿತ್ತೇನೆ ಹೆಂಗೆ ಕಾರ್ ಅಂಡ್ ಅರೆಲ್ಲ ಸ್ಮಶಾನಕ್ಕೆ ಕನೋತೀನಿ ಹೆಚ್ಚಿನ ಅಂಶ ದುವೇ ಸ್ಮಶಾನಕ್ಕೆ ಇಡೆಗೆ ಕನಾಯ್ತೀನಿ ಅಂಚ ಅದು ಏರ್ಲ ನಮ್ಮ ನೆಟ್ ಮಲ್ಲಸ್ತಿಗೆ ತೋಜ ರೆಜ್ಜಿ ಊರೆಲ್ಲ ನಮ್ಮ ಸ್ಮಶಾನದ ಎದುರುಡು ಶರಣಾಗತಿ ಇಂದು ಪೊರ್ಲು ಬೋಡು నేను ಏತ್ತು ಪೊರ್ಲುಡು ದೀವೋಡು ಆತು ಪೊರ್ಲುಡು ದೀಪನಕ್ಕೆ ನಿಮಗೆ ಪೂರೆಲ್ಲ ಪರಿಶ್ರಮ ಪಾಡಿದ ಕೆಲಸ ಮಾಡ್ತಾರೆ ಬಾರಿ ಶೋಕದ ಈ 2 ಎಕರೆ ಜಾಗಲ್ಲ ಜನಪರವಾದ ಜನಕ್ಲೆಗೆ ಬೋಡಾಪನ ರೀತಿಗೆ ನೆಟ್ ಬೋಡಾಪನ ನನ್ನ ಹೆಚ್ಚು ಮರಕ್ಲೇನು ಬೆಲೆಪವನಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಸೇರಿದ ಮಲ್ಪುಗ ನಿಮ್ದೆಲ್ಲ ಕಮ್ಮಿ ಮಲ್ತಿದಾರೆ ನತ್ತು ಮಸ್ತ್ ಮಲ್ತಿದಾರೆ ಈತ ಪೂರ ದಯ್ಯ ಅವಡಂದ ಈತ ಪೂರ ಮಿತ್ತು ಈ ತೆಕ್ಕಿದ ಮರ ಈತ ಮಲ್ಲ ಅವಡಂದ ಅಂದ ಆಯ್ತು ನಿಖಿಲ್ನ ಪ್ರಾಮಾಣಿಕ ಪ್ರಯತ್ನಲುಂಡು ದೈ ನಡೆದು ಪರಿಸರ ಸಂರಕ್ಷಣೆ ಮಲ್ಪನಂಚಿನ ಕೆಲಸಲೆಲ್ಲ ನಿರಂತರವಾದ ಮಲ್ಪನ ಪ್ರಯತ್ನ ಮಲ್ತದ ನಮ್ಮ ನಿಖಿಲ್ ಪೂರ ಎಲ್ಲ ಮಲ್ದಾರೆ ಈ ಕಾರ್ಯಗೂ ಬಾರಿ ಪೊರ್ಲುಡು ಬೆರಿ ಪತ್ತದು ನೇತ ಪಿರ ಹೊಡಿತದ ಕೆಲಸ ಮಲ್ತನಂಚಿನ ಎನ್ನ ಆತ್ಮೀಯ ಬಂಧುಲೈನ ನಿಖಿಲೆ ಮಾದರಿಗೆ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಧನ್ಯವಾದ ಬಕ್ಕ ಅಭಿನಂದನೆಯನ್ನು ಪೂರ ಸಲ್ಲಿಸದ ಎನ್ನ ಪಾದನಂತ ಜೈಂಜೇಕ ಮುಂದಕ್ಕೆ ಶ್ರೀಯುತ ಕೃಷ್ಣ ಶೆಟ್ಟಿ ಪಾಮಾರ್ ಇವರಿಂದ ಹೇಳ್ಬೇಕು. ನಾನೊಂದು ದಾದ ಪಂಡ ಒಂಜಿ ಬೇಜಾರದ ಸಂಗತಿ ಎಂಕದಲ್ಲ ಇಟ್ಟದಲ್ಲ ಪನ್ಪುಣಿಕದಲ್ಲ ಮುಲಾಜಿಲದಾಲ ಏರ್ನಳದಾಲ ಅಜ್ಜಿ ಯಾನು ಒಂಜಿ ಇತ್ತದ ನಮ್ಮ ಜನಪ್ರಿಯ ಶಾಸಕರೇ ಐದು 2 ಪಾತ್ರಲ್ಲ ಇಜ್ಜಿ 2 ಜನಪ್ರಿಯ ಶಾಸಕರೇ ಎನ್ನ ಕೈಟೆ ಆರೆ ಒಂದು 4 ಸರ್ತಿ ಬೋದು ಮನವಿ ಕೊಡ್ತೇವೆ ಈ ಸ್ಮಶಾನದ ಬಗ್ಗೆ ಇಂಚಿಪ ಒಂದು ಸಾಧಾರಣ ಒಂದು 50 ಸರ್ತಿ ಯಾನು ಫೋನ್ ಮಂತದುಪ್ಪು ಈಗೊಂತೆ ಅನುದಾನ ದೀಲೆ ಮಾತ ಕೊಡ್ಲ ರಸ್ತೆನೇ ಮನ್ಪಿಡಿಯತ್ತೆ ಮುಲ್ಪ ರಾಜಕೀಯ ಅಂದು ಪಂಡದ ಮರಣ ಪತ್ತ ಉಣತ್ತೆ ಪ್ರತಿಯೊಂದು ರಾಜಕೀಯದ ಕಲ್ನಾಲ ಮುಲ್ಪ ಮರಣ 2 ಜಾತಿದ ಮಾತ್ರ ಮರಣ ಮುಲ್ಪ ಪತ್ತ ಹೋಗಿ ಒಂದು ಮುಸ್ಲಿಮ್ಲ ಒಂದು ಕ್ರಿಶ್ಚಿಯನ್ಲ ಆಂಡ ಇನ್ನು ಎನ್ನ ಮಾಧ್ಯಮದ ಮುಖಾಂತರ ಆರೆಗೆ ನನಾಲ ಒಂಚೂರು ತೆರಿಪಲೆ ಆರೆ ಗೊತ್ತಾವಡು ಮಾಧ್ಯಮ ತೂವಾಡ ಆರೆ ಪೇಪರ್ ಬರಡು ಆಂಗ್ಲವಂತ ಕೊರಡು ಎಂಗ್ಲೆ ದಾದ ಬಂಡ ಮುಲ್ಪ ಚಂಡಿ ಕಣಕ್ ಮೈಂಗ್ಲೆಗೆ ಒಂಜಿ ಕಣಕ್ ಮುಲ್ಪ ಮರೆಯಲದ ಇಡೀ ಶೇಖರಣೆ ಮಣಿಪೇರೆ ಇಜ್ಜಿ ಅಂಚೆನೆ ಒಂಜಿ ಮಡಲ್ ಪಾಡ್ರೆಡ ಮುಲ್ಪ ವ್ಯವಸ್ಥೆ ಒಂಜಿ ಚಂಡಿ ಆವಂದ ಲೆಕ್ಕ ಮಣಿಪೇರೆ ಒಂದು ಐದೊಂದು ವ್ಯವಸ್ಥೆ ಕಟ್ಟಡ ಆವಡು ಅಂಚೆನೆ ಮಂಡಲ ಪಂಚಾಯತ್ ನವೀನೇರು ಪಣ್ಣಗೊಂಚೂರು ಬುಡುದು ಬೇರು 1987 ಎಂಗ್ಲು ಎಸ್ಎಸ್ ಉಳ್ಳಾಲಡ ಮಂಡಲ ಪಂಚಾಯತದ ಉಪ್ಪುನಗ ಕೋಟೆಗಾರ ಗ್ರಾಮ ತಲಪಾಡಿ ಗ್ರಾಮ ಕಿನ್ಯ ಗ್ರಾಮ ಗೊಂಜಿ ಮಂಡಲ ಪಂಚಾಯತಿ ಸೋಮೇಶ್ವರ ಗೊಂಜಿ ಮಂಡಲ ಪಂಚಾಯತಿ ಬೇತೇನೆ ಇತ್ತೇನೆ ಆ ಪೊರ್ತುಡು ಎಸ್ಎಸ್ ಉಳ್ಳಾಲಡ ಎಂಗ್ಲು ಜಾಗ ಕೇಂದ್ರ ಪೋನಗ ಯಾಲ್ನ ಆಯ್ತು ಒಟ್ಟಿಗೆ ಎತ್ತೆ ದಾಯ ಬಂಡ ಮಂಡಲ ಪ್ರಧಾನ ಕೃಷ್ಣ ನಾಯ್ಕರ ಯಾನು ಒಟ್ಟಿಗೆ ಇತ್ತನ ಯಾಲ್ನ ಆರ್ಲು ಮಾತೆಗಳ ಒಟ್ಟಿಗೆ ಪೋವಂತ ಆ ಪೊರ್ತುಡು ಈ ಸ್ಮಶಾನಗೂ ನಂಗೆ 2 ಎಕರೆ ಬರೋಡದಂಡ 2 ಐನ
ಎಕರೆ ಜಾಗ ಎಂಗ್ಲಿಕ್ಕೆ ಇಂದ ಆರು ಲಾಸ್ಟ್ 6 ಪಂಡೇರಿ 50 ಸೆಂಟ್ ಕೊರ್ಪಣಿಂದ ಆ ಪೊಡ್ತುಡು 87ನೇ ಶವಿಡು ಇದಕ್ಕೆ 2 ಎಕರೆ ಜಾಗ SS ಉಳ್ಳಾಳು ಇದಕ್ಕೆ ಕೊರ್ತೇರು 5 ಪಕ್ಕ ಮುಲ್ಪದಾಲ ಕಟ್ಟಡದ ವ್ಯವಸ್ಥೆದಾಲ ಇಜ್ಜಾಂಡು ಮುಲ್ಪನೆ ಜನಕುಲು ಕಣಕ ಗಣಪನಿ ಮುಲ್ಪನೆ ಮರಣ ಪತ್ತಾವಂತಿದ್ದೇರು ಮರಿಯಾಳದ ಪೊರ್ತುಡು ಮರಣ ಒಂದು ಕಾಲು ಬಾಸಿ ಐತೆ ಎತ್ತಿನ ಎಂಕ್ಲು ಏತೋ ಸರ್ತಿ ಎಂಗ್ಲ ಕಣಕ ಗಣತದು ಕೃಷ್ಣನಾಯ್ಕರ್ಲ ಇತ್ತೇರು ಮಾಡುವುದು ಗಂಗಾಧರ ಶೇಟ್ರಲ್ಲ ಇತ್ತೇರು ಮಾತ ಬತ್ತ ಕಣತದ ಒಂದು ಎಂಗ್ಲು ಪೊತ್ತಾಯಿನ ಉಂಟು ಬಂಡ ಮುಲ್ಪ ದಾಲಾಯ್ಕು ಒಂಜಿ ಮಾಡುದಲ್ಲ ತನ್ನ ವ್ಯವಸ್ಥೆ ಇಜ್ಜ ನಾ ಬರ್ತಾರೆ 5 ಒಕ್ಕ ನವೀನೇರು ಪಳ್ಳೆಕನ ಒಂದು ಕಮಿಟಿ ಆದು 5 ಒಕ್ಕ ವಿಶ್ವಭಾರತಿ ಎಂಗ್ಲು ಇಲ್ಲಿ ನಡಬಹುದು ₹5 ಕೊರ್ನಕಲ್ಲ ಉಳ್ಳೆ ಆ ಕಟ್ಟಡ ಮನ್ಪೊಡನಾಡ ವಿಶ್ವಭಾರತಿ ದಕ್ಕಲು ಮನ ಕೊರ್ತನ ಒಂದು ಮುಖ ಎಂಗ್ಲು ಆ ವಿಶ್ವಭಾರತಿ ಮೆಂಬರ್ ಆಗುತ್ತೆ ಆ ಪೊರ್ತರು ಮಂತ್ರನ ಆ ಪೊರ್ತರು 2013 ಇಸವಿಡಿ ಧರ್ಮಸ್ಥಳದ ಹೆಗಡೇರ್ನಕ ಆ ಅರ್ಧಪೋದು ಎಂಕಲ ಮನವಿ ಮಂತದ್ದು ಆ ಕೊರ್ತನ ಒಂದು ಮೂಜನೆ ಧರ್ಮಸ್ಥಳದ ಸಹಕಾರ ಕೊರ್ಪಣ ಮೂಜನೆ ಮುಲ್ಪ ಸಿಲ್ಕೊಂಡು ನನ ಎಂಕಲು ದುಂಬುಗು ಎಂಕಲು ನನೊಂಜಿ ಕರೆಂಟ್ ಬರ್ನ್ ಮನ್ಪುಣ ಒಂದು ಮನ್ಪುಣದ ಯೋಜನೆ ಎಂಕಲ್ಡ ಉಂಡು ಐಕೆ ಸರ್ಕಾರದ ಕಲ್ನ ಬೋರ್ಡು ಅಂಚೆ ಸಹಕಾರ ಬೋರ್ಡು ಅಂಚೆನೆ ಪಟ್ಟಣ ಪಂಚಾಯತ್ಲ ಧರ್ಮಸ್ಥಳದ ಕಲ್ನ ನನಾತಿ ಎಂಕಲೆ ಸಹಕಾರ ಕೊರಡು ಬೊಕ ನನೊಂಜಿ ಪಟ್ಟಣ ಪಂಚಾಯತ್ ಕೆಲವು ಸದಸ್ಯರನ್ನ ನಿಖಿಲ್ಡ ಒಂಜಿ ಎಂಕಲ್ನ ಸಮಿತಿದ ಒಂಜಿ ವಿನಂತಿದಾದ ಬಂಡ ಎದುರದ ಭಾಗದ ದರೆ ಬೋರ್ದು ಪೋತುಂಡು ಕೆಲವು ವರ್ಷ ಐದು SS ಉರ್ಲಾಲ್ನ ದೇವಶೆಟ್ಟಿ ಮಂತು ಕೊರ್ಪೆ ಅಂತ ಪಂಡಲ್ಲ ಐತಿನಟ ಅವ ಆತಿಜಿ ಆಂಡ ಎಂಕಲೆ ಒಂಜಿ ದೈ ನಡ್ಲಲ ಕೈಕಂಜ ಇಲ್ಲಿ ತಿಂದೊಂದು ಪುಡು ಬೇತೆ ಬೇದ ಕೈಕಂಜಲು ಬರ್ಪುಂಡು 5 ಅವೊಂದು ದರೆ ನಮ್ಮ ಪಟ್ಟಣ ಪಂಚಾಯತ್ ಮಂತು ಕೊರಡು ದಾಯ ಬಂಡ ಪಟ್ಟಣ ಪಂಚಾಯತ್ ಎಂಕಲ್ನ ಕಮಿಟಿ ಆದ ಬಂಡ ನಮ್ಮ ಕರ್ನಾಟಕ ರಾಜ್ಯೋಡು ಕೋಟೆಗಾರಡು ಇತ್ತಿನ ಮಾಡೂರು ಕ್ಷೇತ್ರ ಇತ್ತಿನ ಸ್ಮಶಾನ ಒಂದು ಮಾದರಿ ಸ್ಮಶಾನ ಆವಡು ಅನ್ಪುಣ ಬಗ್ಗೆಡಿ ಎಂಕಲ್ನ ಮಾತ ಸಾಧನೆ ಅಂತಿನ ನನ್ನ ದಿಂಬುಗಳ ಬರ್ಪುಣ ಏರು ನನ್ನ 10 ತಿಂಗಳು ಕರಿಬಕ್ಕ ಏರು ಮುಲ್ಪ MLA ಆಪೇರು ನಮ್ಮನೆ MLA ಬರೋಡು ಅನ್ಪಣ್ಣ ಒಂದು ರಾಜಕೀಯದ ಪಾತೇರು ತಾನೆ ಎಂಕಲಿಗ ಒಂಜಿ ಬಾರಿ ಒಂಜಿ ಕುಚಿ ಏರೇನು ಕೊರ್ಪೇರು ಪ್ರಶ್ನೆ ಅತ್ತೆ ಅಣ್ಣ ನನಾತೆ ಎಂಕಲಿಗ ಬರ್ಪುಣಾಕಲು ಅತನ ಪಟ್ಟಣ ಪಂಚಾಯತ್ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆದ ಅಕಲ್ಡ ಕೂಡ ಕಾವಂದೇರಡ ಎಂಕಲು ಬೋದು ಒಂಜಿ ಮನವಿ ಕೊರ್ಪ ಎಂಕಲು ಕರೆಂಟ್ ದನೆ ಒಂಜಿ ಮಂತು ಕೊರ್ಪಲೆಕಂದನ ವಿಶಾಲವಾದ ಈತ 2 ಎಕರೆ ಜಾಗತ್ತಿನ ಸ್ಮಶಾನ ಸಾಧಾರಣ ಎಲ್ಲ ಇಜ್ಜಿ ಮುರಣ್ಯ ಪೇಪರ್ ನಮ್ಮ ರಂಗನಾಥ್ ಟಿವಿಡಿ ಬತ್ತಿನ ಎರ ಒಂಜಿ ನಮ್ಮ ಕೋಲಾರ ಅಂಚಿದಕಲೆ 30 ವರ್ಷೋಡು ನಲ್ತೊಂದುಲ್ಲರಿಗೆ ಸ್ಮಶಾನ ಒಂಜಿ ಜಾಗ 3 ಎಕರೆ ಜಾಗ ಉಂಡು ಇಡೀ ತೊಂದರೆ ದಾದ ಅಂದ ಪಂಡನಿಂದ ಮುಲ್ಪ ಸ್ಥಳೀಯ ಅಧಿಕಾರಿನಕಲ್ನ ಮಾತಾಲ ಬರ್ಪುಂಡು ರಾಜಕೀಯದಕಲ್ನ MLA ಅವಡು ಆತರ ಮಂತ್ರಿ ನಕಲ್ನ ಅತ್ತು ಅಕಲು ಓಲು ಸರ್ಕಾರಿ ಜಾಗ ಉಂಡು ಪಂಡದು ಒಂದು ಗುರಿತ ಸಂದಿನ ಮಾತ್ರ ಆ ಗುರಿತು ಸದಿಜೇರಕಲು 5 ಬರೋ ನೇರ ರಂಗನಾಥರು ತಹಸೀಲ್ದಾರಡಿಗೆ ಪಾತಿರು 15 ದಿನಟ್ಟು ಆ 3 ಎಕರೆ ಜಾಗನು ನಿಖಿಲು ಬರೋಣ ತೂದುಪ್ಪರ ಒಂದು 5 ಟಿವಿಡಿ ಅಂಚೆನೆ ಇಂದು ಬೆರ್ನ ದಾನಿ ಯಶಸ್ಸುಲ್ಲ ಆ ಪೋಡ್ತಿರುವುದಕ್ಕೆ ಒಂದು 1,000 ಲಕ್ಷ ಇತ್ತು ಸಾಧಾರಣ 2 ಲಕ್ಷ ಮಿತ್ತು ಜಾಗ ಮುಲ್ಪ ಸಾಧಾರಣ 4 ಕೋಟಿ ಮಿತ್ತದ ಜಾಗದ ಅಂಚೆ ಎಂಕಲ ಇನ್ನು ಹೊರತವಣ ನಿಖಲ ಕಾಲು ಎಂಕಲ ಸಮಿತಿಗೆ ದಾದ ಮನಪಲ ಸಾಧ್ಯಜಿ ನನಾತ ಪಟ್ಟಣ ಪಂಚಾಯತ್ ನನೊಂದು ರಿಕ್ವೆಸ್ಟ್ ಪಟ್ಟಣ ಪಂಚಾಯತ್ ಅಂಚ ರಾಜಕೀಯ ಪ್ರತಿನಿಧಿನ ಕಲ್ಡ ಅಂಚಿನ ಗ್ರಾಮೀಣಾಭಿವೃದ್ಧಿ ಯೋಜನೆದ ಅಕಲ್ದಲ್ಲ ಒಂದು ವಿನಂತಿ ಮಂತಂದು ಎಂಕರಡೆ ಪಾತ್ರೆಯರೆ ಅವಕಾಶ ಮಂತು ಕೊರನೆಕ್ಕೆ ಮಾತರೆಗಳ ಸೇರಿದ ಧನ್ಯವಾದಗಳು ಏನು ಪಾತ್ರ ಧನ್ಯವಾದ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳಾಗಿ ಇದೀಗ ಆಗಮಿಸಿದ್ದಾರೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಕೊಡ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಹಾಸ್ ಪಂಡಿತ ಅವರಿಂದ ಮಾತು. ಎಂಕಿ ಕಾರ್ಯಕ್ರಮ ಬಂದ ತಡಾಯನಿಗೆ ಸುರುಕಾದನಿಗೆಲ್ಲ ಕ್ಷಮೆ ಯಾಚಿಸೋನೆ. ಕೋಟೆಗಾರದ ಈ ಸ್ಮಶಾನ ಅಭಿವೃದ್ಧಿದ ಸಮಿತಿದ ವತಿರ್ದೀನಿ ಹಿಂದೂ ರುದ್ರಭೂಮಿದ ವತಿರ್ದೀನಿ ಹೊಸ ಕಟ್ಟಡ ಪಕ್ಕ ಸಿಲಿಕಾನ್ ಪಕ್ಕ ಶೌಚಾಲಯ ಮತ್ತು ಲೋಕಾರ್ಪಣದ ಕಾರ್ಯಕ್ರಮದ ವೇದಿಕರ್ಪಣಚಿನ ಮಾತೆರನ ಪ್ರಮುಖ ಗೌರವಾನ್ವಿತರೆ ಬೊಕ್ಕ ಎದುರುಪನ ಮಾತೆ ಕೋಟೆಗಾರದನ್ನ ಪ್ರೀತಿದ ಬಂಧುಲೆ ಕೋಟೆಗಾರದ ಪ್ರದೇಶ ಇನಿ ಈತಡ್ಡ ಕಾರ್ಯಕ್ರಮ ಆತ ಬಂದ ಬಾರಿ ಸಂತೋಷ ಆಗ್ಬೋದು. ಇನಿ ಈತ ಒಂದು ಸುಸಜ್ಜಿತವಾದ ಒಂದು ಸ್ಮಶಾನ ಕೋಟೆಗಾರದ ಈ ಒಂದು ರುದ್ರಭೂಮಿ ಸಮಿತಿ ಮಲ್ತಿನಕ್ಕೆ ಮಕ್ಕಳಿಗೆ ಸುರೂಕಾದ ಅಭಿನಂದನೆ ಸಲ್ಲಿಸಲು ಇಷ್ಟಪಡುತ್ತೆ. ಅದರೊಟ್ಟಿಗೆ ಅದಕ್ಕೆ ಸಹಕಾರ ಕೊರನಂಚಿನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬೊಕ್ಕ ಮಾತಾ ಸಂಘ ಸಂಸ್ಥೆಗಳು ಅದರೊಟ್ಟಿಗೆ ಈ
ಸಮಿತಿದ ಅಧ್ಯಕ್ಷರ ಬಗ್ಗೆ ಪದಾಧಿಕಾರಿಗಳು ಮಾತ್ರ ಈ ಸಂದರ್ಭದಲ್ಲಿ ಅಗಳಿಗೆ ಅಭಿನಂದನೆ ಕೂಡ ಇಚ್ಛಪಡತ್ತೆ ಅದರೊಟ್ಟಿಗೆ ಇನಿ ಈ ಸ್ಮಶಾನ ಈ ತೊಂದಿ ಪೊರ್ಲುಡು ದಯಬಂಡ ಸ್ಮಶಾನ ಪಂಪಿನ ಮಾತ್ರಲ್ಲ ಕೊನೆತ ಸೊನ್ನಟ ಬರ್ಪಿನಂಚಿನ ಜಾಗೆ ಈ ಜಾಗೆ ನಂಗೆ ಮಾತ್ರೆಗಳ ಸಂಬಂಧಪಟ್ಟ ನಾವು ಒಂಜಿ ವಿಶೇಷವಾದ ನಮ್ಮ ತೆರೆಯೊಂದು ಅದಕ್ಕಿಂತ ಇಡೀ ರಾಜ್ಯಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಕ್ಕ ಉತ್ತರ ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ ಒವೇ ಜಾತಿ ಭೇದ ಇಜ್ಜ ಅಂದ್ರೆ ಒಂದೇ ಸ್ಮಶಾನ ನಾವು ಮಾತ್ರ ಎಲ್ಲ ಒಟ್ಟಿಗೆ ಮನಪುಣ ಒಂದು ಕಾರ್ಯಕ್ರಮ ಇತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ರಾಜ್ಯದ ಬೇತೆ ಬೇತೆ ಜಿಲ್ಲೆ ಎಂಚೊಂದು ಕೆಂಡ ಎಸ್ಸಿಗೆ ಬೇತೆ ಎಸ್ಸಿ ಬೇತೆ ಪಕ್ಕ ಜನರಲ್ಗೆ ಬೇತೆ ರೆಡ್ಡಿ ಕೆಟ್ಟಗರಿ ಮಾಡ್ತಿದ್ದು ನಮ್ಮ ರುದ್ರಭೂಮಿಯ ವ್ಯವಸ್ಥೆಯಲ್ಲಿ ನಾಡ ದಕ್ಷಿಣ ಕನ್ನಡ ಇನ್ನು ವಿಶೇಷಿತವಾಗಿ ನಾವು ಒಂದು ನಮ್ಮ ಸಂಸ್ಕಾರ ನೆಕ್ಕೋಸ್ಕರ ನಮ್ಮ ಬಾರಿ ಅಭಿಮಾನ ಪಂಡ್ರೆ ಹಾಕೊಂಡು ನಮ್ಮ ಒವ್ವೇ ಜಾತಿ ಭೇದ ಮತ ಇಜ್ಜಂದ್ರೆ ಇನ್ನು ಪೂರ ಒಂದೇ ರುದ್ರಭೂಮಿ ನಮ್ಮ ಅಂತ್ಯ ಸಂಸ್ಕಾರ ಹಾಕೊಂಡು ಸಂತೋಷದ ಸಂದರ್ಭ ನಂಗೆ ಮಾತ್ರ ಎಲ್ಲ ಸಂತೋಷದ ಎಂದಕ್ಕಿಂತ ಈ ಮಾಹಿತಿ ಹಿಂಗೆಲ್ಲ ಗೊತ್ತಿದ್ದೆ ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆದ ನಿರ್ದೇಶಕರು ಯಾನು ಸ್ಮಶಾನ ಅಭಿವೃದ್ಧಿಗೆ ದಾದಾನೆಲ್ಲ ಫಂಡ್ಸ್ ದಿಕ್ಕೋಬಮ್ಮ ದೃಷ್ಟಿಗೆ ಅದನ್ನು ಸಂಪರ್ಕ ಮಾಡ್ಕೊಂಡಾಗ ಎನ್ನ ತರಟೊಂದು ಆಲೋಚನೆ ಬರ್ತೇನೆ ದಾದಾನಕ್ಕಿಂತ ಇಡೀ ರಾಜ್ಯೋಡು ನಮ್ಮ ಶ್ರೀನಿವಾಸ ಪೂಜಾರಿನ ಸಮಾಜ ಕಲ್ಯಾಣ ಇಲಾಖೆಡೆ ಅತ್ಯಂತ ಹೆಚ್ಚಿನ ಅನುದಾನ ಕೊರಪಣಂಚಿನ ವ್ಯವಸ್ಥೆ ಯಾವೊಂದುಂಟು ಅಪಗ ನಮ್ಮ ಸಮಾಜ ಕಲ್ಯಾಣ ರುದ್ರಭೂಮಿಗೆ ದಾದಾನ ವ್ಯವಸ್ಥೆ ದೃಷ್ಟಿಗೆ ಪಾತ್ಯರ್ನಕ್ಕೆ ಐಕೊಂಜಾರು ವ್ಯವಸಾಯ ಪಂಡಿತ ಎಂದಕ್ಕಿಂತ ದಕ್ಷಿಣ ಕನ್ನಡ ಜಿಲ್ಲೆಡೆ ಎಸ್ಸಿಗೆ ಸಂಬಂಧಪಟ್ಟಂತೆ ಅನುದಾನ ನಮ್ಮ ಜನರಲ್ ಕೊರಪಣಂಚಿನ ವ್ಯವಸ್ಥೆಯನ್ನು ಮನಪ ರಾಪಣಾನಿಕೆ ಆರೋಗ್ಯ ತಂಡ ಮಾಡ್ತದ್ದು ಏಡಿನ ಮಂಡ ಉಪನಿರ್ದೇಶಕರನ್ನು ರಿಪೋರ್ಟ್ ಮಾಡಿ ಸರ್ಕಾರ ಕಡಪಟ್ಟ ವ್ಯವಸ್ಥೆ ಮಾಡ್ತಾರೆ ಅವು ಮಲ್ತದ್ದು ಅಲ್ಪಟ ಸರ್ಕಾರದ ಅವಕಾಶ ಖಂಡಿತವಾದ ನಮ್ಮ ಶ್ರೀನಿವಾಸ ಪೂಜಾರಿ ಕೊಂಚ ವ್ಯವಸ್ಥೆ ಮಾಡ್ತಕ್ಕ ವಿಶ್ವಾಸ ಉಂಟು ಕೊರಿಯರ್ನಾಡ ಖಂಡಿತವಾದ ನಮ್ಮ ಕ್ಷೇತ್ರದ 11 ಸ್ಮಶಾನದ ಅಭಿವೃದ್ಧಿಗೆ 1,10,00,000 ರೂಪಾಯಿ ಅನುದಾನ ನಮ್ಮ ಕೇಂದ್ರ ಅವು ಖಂಡಿತ ತಿಕ್ಕೊಂಡು ನಮ್ಮ ನೆತ್ತೊಟ್ಟಿಗೆನೆ ನಮ್ಮ ಇಡೀ ಕ್ಷೇತ್ರದ ನಮ್ಮ ಹಿಂದೂ ಸಮಾಜದ ಹಿಂದೂ ರುದ್ರಭೂಮಿ ಅಭಿವೃದ್ಧಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಾತಾ ನಾಯಕರ ಸಹಕಾರ ಪ್ರಯತ್ನ ಮಾಡ್ತಂದಲ್ಲ ಖಂಡಿತ ಬಾಕಿದ ಒಂದು ಅಭಿವೃದ್ಧಿಗೆ ಅವಕಾಶ ಆಪಣೊಂಜಿ ದೃಷ್ಟಿ ಹತ್ರ ಒಂದೇ ರೀತಿಯ ಒಂದು ಮಾದರಿ ಏನಂಚಿನ ಸ್ಮಶಾನ ನಮ್ಮ ಇಡೀ ಕ್ಷೇತ್ರದ ಆವಡ್ಬೇಮಣ ಒಂಜಿ ಆಸದೊಟ್ಟಿಗೆ ಇನಿ ಮಲ್ತಿನ ನಿಕ್ಲು ಇನ್ನೆಟ್ಟು ಬಾರಿ ಬೆನ್ನಿ ಬೆಂತಿನ ಮಾತ ಪ್ರಮುಖರು ಮುಕ್ಲೆ ಮಾತರೆಗಳ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದು ದೊಡ್ಡ ಪಾತ್ರಗಳು ಉಂಟಾವೆ. ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿನಿ ಭಕ್ತಿಪೂರ್ವಕವಾದ ಮನಸಾರೆ ನಿಂತಂದು ಅಂತೇಳಿ ಊರ್ದ ಪೂರ ದೇವರು ಈ ಊರ್ದ ಪೂರ ಶಕ್ತಿಲೆಗೆ ತರತಕ್ಕ ಒಂದು ಈ ಒಂಜಿ ಭಾಗಡು ನಡಪನಂಚಿನ ಹಿಂದೂ ರುದ್ರಭೂಮಿದ ಉದ್ಘಾಟನಾ ಸಮಾರಂಭ ವೇದಿಕೆ ಇತ್ತಿನ ಪೂರ ಗಣ್ಯರೇ ವೇದಿಕೆ ಮುಂಭಾಗಡಿತ್ತಿನ ನಮ್ಮ ಪೂರ ಯೋಜನೆದ ಈ ಊರ್ದ ಈ ಸ್ಮಶಾನದ ಅಭಿವೃದ್ಧಿಗೆ ಚಿಂತನೆ ಮಂತಂದು ಆಯ್ತಾ ಒಟ್ಟಿಗೆ ಶ್ರಮ ವಹಿಸಿದ ಸಮಿತಿಯ ಸದಸ್ಯರೇ ಬಹುಶಃ ಇಷ್ಟೇ ಈ ಸಮಿತಿದ ಮೂಲಕ ಒಂದು ವರದಿನ ಓದಿಯರು ಬಹುಶಃ ಈ ವರದಿದು ಸಂಪೂರ್ಣವಾದ ಸಾಧಾರಣ ಅಕಲು ಪ್ರಯತ್ನ ಮಂತಿನ ಎನ್ನ ಅನುಭವದ ಪ್ರಕಾರ ಕೇವಲ 25 ಭಾಗದ ಕಷ್ಟನ ಮಾತ್ರ ಅಕಲು ಪಂಡೇರು ಈ ಒಂಜಿ ಸ್ಮಶಾನ ಪನ್ಪಿನ ಒಂಜಿ 2 ಎಕರೆ ಜಾಗೇಡು ಭಾರೀ ದುಂಬುದ ಜಾಗೇಡು ನಮ್ಮಂಚಿನ ಊರುಡು ಇನ್ನೇನು ಒರಿಪಾದು ಈ ಸ್ಮಶಾನ ಇಂಚ ಒರಿಪೋಡು ಬಂದಾಂಡ ಮತ್ತೆ ಬಿರವುಡು ಮಾತ್ರ ಭಾರಿ ಶ್ರಮದ ಕೆಲಸ ಉಂಟು ಬೇಪನ್ನಾಗ ಒಂಜಿ ಸಿಲಿಕಾನ್ ಚೇಂಬರ್ ಆರಂಭ ಆಯ್ನ ಈ ಒಂದು ಸ್ಮಶಾನ ಬಹುಶಃ ಒಂಜಿ ವ್ಯವಸ್ಥಿತವಾದ 3G ಸಿಲಿಕಾನ್ ಚೇಂಬರ್ ಅಂಚನೆ ಶೌಚಾಲಯ ಅಂಚನೆ ಐಕ್ ವಿಶ್ರಾಂತಿ ಕೊಠಡಿ ಅಕಲ ಆಫೀಸ್ ಬಹುಶಃ ಕುಳಂಜಾತ ಕಲ್ಪನೆದ ಮೂಲಕ ಈ ಒಂಜಿ ಸ್ಮಶಾನದ ವ್ಯವಸ್ಥೆ ಆಗ್ತದೆ ಬಹುಶಃ ನಮ್ಮ ಊರಿಂದ ಬಂದಾಗ ನಮ್ಮ ಆಲೋಚನೆ ಎಡ್ಡ ರೀತಿಯ ಆಲೋಚನೆ ಇರ್ತದೆ ಚೇನುನ ಬಾಯಿ ಬಾರಿ ಬುರುಳಿತ್ತಂಡ ಕೊರ್ಪಿನ ಕೈಕಿಲೆಗೆ ದಾಳ ಕೊರತೆ ಇಜ್ಜಿ ಬನ್ಪಿನಕ್ಕೆ ಈ ಒಂಜಿ ಊರು ಉದಾಹರಣೆ ಬೇಗ ಬಂಡ ಒಂಜಿ ಊರಿಗೂ ದೇವಸ್ಥಾನ ಏತ ಪ್ರಾಮುಖ್ಯತೆನಾ ಒಂಜಿ ಊರಿಗೂ ಶಾಲೆ ಏತ ಪ್ರಾಮುಖ್ಯತೆನಾ ಒಂಜಿ ಇಲ್ಲದ ಒಂಜಿ ಶೌಚಾಲಯ ಏತ ಪ್ರಾಮುಖ್ಯತೆನಾ ಒಂಜಿ ಊರಿಗೂ ಸ್ಮಶಾನ ಭಾರಿ ಪ್ರಾಮುಖ್ಯತೆ ಯಾಕೆ ದಯ ಬಂದಾಗ ಆ ಸ್ಮಶಾನದ ವ್ಯವಸ್ಥೆ ಭಾರಿ ನಮ್ಮ ದುಃಖ ಭಯ ಭಕ್ತಿ ಈ ಮೂಜಿ ವ್ಯವಸ್ಥೆಡು ನಮ್ಮ ದೇವರಿನ ಸಮಾನವಾದ ತೂಪಿನಂಚಿನ ವ್ಯವಸ್ಥೆಯನ್ನು ನಮ್ಮ 11 ಬರ್ಪ ಆ 11 ಬರ್ಪಿನ ಟೈಮುಂಡು ಓಲ್ಲ ಆ ಒಂಜಿ ಕುಟುಂಬದ ಕಲೆಗೆ ಬೇಜಾರಾಪಿನ ಘಟನೆ ನಡಪಂದೆ ಅಕಲ್ನ ಅಂತ್ಯಕ್ರಿಯೆ ಭಾರಿ ಪುರುಳುಡಾವುಡಾಂಡ ಬಹುಶಃ ಇಂಚಿನ ಒಂಜಿ ಶೆಡ್ ಇಂಚಿನ ಒಂಜಿ ವ್ಯವಸ್ಥೆ ತೀರಾ ಅಗತ್ಯ ಬಹುಶಃ ಪೂರೆಲ್ಲ ಕೈ ಜೋಡಿಸಾದ ನೆಕ್ ವ್ಯವಸ್ಥೆ ಬಂದೇರು ಧರ್ಮಸ್ಥಳ ಸಂಸ್ಥೆಲಂಚದೆ ಬಹುಶಃ ಊರ್ದಕ್ಕೂ ಇಂಚಿನ ಕೆಲಸ ಮನ್ಪುಣಲ್ಲ ಅಕಲ್ನ ಶ್ರಮದ ಪಾಲೊಪ್ಪುನಾಗ ಕಾವಂದರು ಆಯ್ತಾ ಕ್ಷೇತ್ರದ ಪಾಲನ್ನು ಅಥವಾ ಸಂಸ್ಥೆದ ಪಾಲನ್ನು ಕೊರ್ಪೇರು ಸುಮಾರು 40 ವರ್ಷದ ದುಂಬು 10 ಗ್ರಾಮದ ಆರಂಭ ಆಯ್ನ ಈ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ ಇನಿ 40ನೇ ವರ್ಷ ಎಲ್ಲಂಜಿ 15 ತಾರೀಕು ಬರ್ತದೆ 40ನೇ ವರ್ಷ ನಮ್ಮ ಮಂಗಳೂರು ಸ್ಟಾರ್ಟ್ ಆದ ಕೈತಲ್ ಇರುವ ವರ್ಷ ಒಂದು ಬರ್ತದೆ ಬಹುಶಃ ಇತ್ತು ಇಡೀ ಕರ್ನಾಟಕ ರಾಜ್ಯದ ಒಂದಿತ್ತು
ಒವ್ವ ಉದ್ದೇಶಗಾಯನ ಕಾರ್ಯಕ್ರಮ ಬಹುಶಃ ಡಿಜಿಟಲೀಕರಣಗೆ ಸೇರಿದ್ರೆ ಬಹುಶಃ ಹೊಸ ಕಾರ್ಯಕ್ರಮಗಳು ನಿರಂತರ ವರ್ಷ ಪೋನಾಗ ಎಂಕುಲು ಇಂಚಿನ ನಿರೀಕ್ಷೆ ಮನ್ಪೋನ 5-10 ಪಟ್ಟು ಹೆಚ್ಚು ಹೊಸ ಕಾರ್ಯಕ್ರಮಗಳು ಸರ್ಕಾರ ಮಾತ್ರ ಫಾರಿನ್ ಸಂಸ್ಥೆಲ ಹೊರದೇಶದ ಸಂಸ್ಥೆಲ ಬರ್ತದ ಸಂಸ್ಥೆದ ಕಾರ್ಯಕ್ರಮ ಸ್ಟಡಿ ಬಂತಾರೆ ಅప్పుడు ಪೂರ ವ್ಯವಸ್ಥೆಲ ಮಂತದ್ದು ಲೇರು ಪೂರನೆಗಳು ಆಶ್ಚರ್ಯ ಉಂಜೆ ಏನೆಗಳು ಆವಂದಿನ ಕೆಲಸ ಕಾವಂದಿರಿಂಚಮಂತಂದು ಲೇರು ಬಹುಶಃ ನಮ್ಮ ಪೂರೆಲ್ಲ ಬಂಪ ನೆಕ್ಕ ಪೂರ ಮಂಜುನಾಥ ಸ್ವಾಮಿ ಅಂತ ಧರ್ಮದೇವತೆಯಲ್ಲೂ ಕಾವಂದಿರ ಕಾರಣ ಬಹುಶಃ ಅವು 10 ಮನೆ ನೂದೆಕು ಸರಿ ಆಂಡ ಕಾವಂದಿರ ನೆಕ್ಕ ಕುಡಂಜಿ ಬಾತಾರೆ ಬಂಪೇರು ಗ್ರಾಮಾಭಿವೃದ್ಧಿ ಯೋಜನೆದ ಯಶಸ್ಸುದ ಪಿರಾಡುಪ್ಪುನು ಯೋಜನೆದ ಕಾರ್ಯಕರ್ತರು ಏತೇ ಕೆಲಸ ಮಂತಂದಲ್ಲ ಆ ಊರುಡ ಕಾರ್ಯಕ್ರಮ ಯಶಸ್ವಿ ಆತನ ಬಂದಾಂಡ ಆ ಊರ್ದಕಲ್ನ ಸಾಕಾರ ಇತ್ತಿನಗೋಸ್ಕರ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಆತನು ಬಹುಶಃ ಈ ಊರುಡು ಅಥವಾ ಈ ಗ್ರಾಮ ಪಂಚಾಯತ್ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಭಾರಿ ಪೊರ್ಲುಡು ಇನಿ ಅತ್ತು ಒಂದು ದಿನದಿಂದ ಆರಂಭ ಆತನ ಇನಿ ಮುಟ್ಟಲ್ಲ ಇತ್ತೆ ಮುಟ್ಟಲ್ಲ ಭಾರಿ ಪೊರ್ಲು ನಡತುಂಡ ಈಗ ಪೂರ ಊರ್ದಕಲು ಊರ್ದ ಜನಪ್ರತಿನಿಧಿಗಳು ಭಾರಿ ಎಡ್ಡ ರೀತಿಡ್ ಸಹಕಾರ ಕೊಡ್ತಾರೆ ನಮ್ಮ ಮಧ್ಯವರ್ಜನೆ ಶಿಬಿರದ ಬರ್ತದೆ ಸಾಮೂಹಿಕ ಧಾರ್ಮಿಕ ಕಾರ್ಯಕ್ರಮ ಮಾಡು ಅಥವಾ ಪದಗ್ರಹಣ ಕಾರ್ಯಕ್ರಮ ಪೂರ ಕೆಲಸಗಳ ಸಹಕಾರ ಕೊಡ್ತೇವೆ ಬಹುಶಃ ಕಾವಂದರ್ನ ಹೊಸತ್ತೊಂದು ಕಾನ್ಸೆಪ್ಟದ ಕಾರ್ಯಕ್ರಮ ಸುಮಾರು 6 ತಿಂಗಳೂರದಿಂದ ಸ್ಟಾರ್ಟ್ ಮಾಡ್ತೇರು ಬಹುಶಃ ಕಾಮನ್ ಸರ್ವಿಸ್ ಸೆಂಟರ್ ಒಂದು ಅರ್ರಮುರಣಿ ರಾಜ್ಯಸಭೆಗೆ ಆಯ್ಕೆಯ ಸಂದರ್ಭ ಪ್ರತಿ ಕ್ಷಣಲ ಅಮ್ಮಲ ಆರ್ಲ ಅವೇನೇ ಪನೊಂದಿಲ್ಲರು ಕಾಮನ್ ಸರ್ವಿಸ್ ಸೆಂಟರ್ ಒಂದು ಸರ್ಕಾರ ಬೆಟಬೇತೆ ಸವಲತ್ತು ಬೆಟಬೇತೆ ಕಾರ್ಯಕ್ರಮನ ನಿರಂತರವಾದ ಮಂತೊಂದುಂಟು ಜನಸಾಮಾನ್ಯರನ್ನ ಕೈತಲ್ಲಿ ಮುಟ್ಟಾರೆ ಭಾರಿ ಭಂಗ ಒಂದುಂಟು ಬಹುಶಃ ಈ ಟೈಮ್ ಸರ್ಕಾರದ ಆ ಸೇವಾ ಸಿಂಧು ಕಾರ್ಯಕ್ರಮದ ರಿಲೇಟೆಡ್ ಆದ CSC ಕಾಮನ್ ಸರ್ವಿಸ್ ಸೆಂಟರ್ ಸುಮಾರು ಆಜಿನೋದು ಕಾರ್ಯಕ್ರಮದ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಪಂಚಿನ ಕಾರ್ಯಕ್ರಮ ನಮ್ಮ ಉವೇ ಇಲಾಖೆಗಳ ಫಾರೆಜ್ಜಿ ಜನನ ಮರಣ ಪ್ರಮಾಣ ಪತ್ರದ ಪತ್ತಿನ ಪ್ರತಿಯೊಂದು ವ್ಯವಸ್ಥೆ ಪಿಂಚಣಿರ್ದು ಪತ್ತಿನ ಆಧಾರ್ ಅಪ್ಲೋಡ್ ಇರ್ದು ಪತ್ತಿನ ಪಾನ್ ಕಾರ್ಡ್ ಸಮೇತ ಮನ್ಪುಡಂಚಿನ ಕೆಲಸ ಇತ್ತೆ ಆರಂಭ ಒಂದುಂಡು ಕರ್ನಾಟಕ ರಾಜ್ಯಡ್ ನಮ್ಮ ಮಂಗಳೂರು ಅರ್ಬನ್ ವ್ಯಾಪ್ತಿ ಬಕ್ಕ ಈ ಒಂಜಿ ತಲಪಾಡಿ ನೊಟ್ಟು ವ್ಯಾಪ್ತಿ 35 ಸೆಂಟರ್ ಸ್ಟಾರ್ಟ್ ಮಂತ ಸರ್ಕಾರ ವಾ ನಿಗದಿ ಮಂತದುಪ್ಪುನ ಉದಾಹರಣೆ ಒಂದು ಇಲ್ಲೇ ಉದಾಹರಣೆ ಕೊರಪ 15-16 ಕಾರ್ಯಕ್ರಮ ನಿತ್ಯ ಸ್ಟಾರ್ಟ್ ಮಂತ ಒಂದು ಈ ಶ್ರಮ್ ಕಾರ್ಡ್ ಅಸಂಘಟಿತ ನೌಕರರು ಅಸಂಘಟಿತ ವರ್ಗದಕ್ಲಿಗೆ ನೋಂದಾವಣೆ ಮನ್ಪುಡಂಚಿನ ಕೆಲಸ ಮಂತೊಂದಿಲ್ಲ ಈ ಶ್ರಮ್ ಕಾರ್ಡ್ ಉಚಿತವಾದ ಮಂತೊಂದಿಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ದ ಪ್ರೋಗ್ರಾಮ್ ಐತೊಟ್ಟಿಗೆ ಪಾನ್ ಕಾರ್ಡ್ ಮಂತದಲ್ಲ ಸಾಧಾರಣವಾದ ಕಾಮನ್ ಆದ 250-300 ರೂಪಾಯಿ ಇಂಜಿ ಪಾನ್ ಕಾರ್ಡ್ಗೆ ಹಾಕೊಂಡು ಬಹುಶಃ ಆ CSC ಸೆಂಟರ್ ಬತ್ತನ ಖಾಲಿ 107 ರೂಪಾಯಿ ಹಾಕೊಂಡು ಒಂದು ಸರ್ಕಾರದ ಫೀಸ್ ಏತ್ ನಿಗದಿ ಮಂದನ ಆ ಫೀಸ್ ಐಟು 100 ರೂಪಾಯಿ ಸರ್ಕಾರ 7 ರೂಪಾಯಿ ಸೆಂಟರ್ಗೆ ಬಹುಶಃ ಇಂಚಿನ 6,000 ಸೆಂಟರ್ ಕರ್ನಾಟಕ ರಾಜ್ಯದ ಆತನ ಇತ್ತೊಂಜಿ 15 ಪ್ರೋಗ್ರಾಮ್ ಅಪ್ಲೋಡ್ ಆತನು ನನ್ನ ಪ್ರತಿಯೊಂಜಿ ಬ್ಯಾಂಕಿಂಗ್ ದೊಟ್ಟಿಗೆಲ್ಲ ಒಪ್ಪಂದ ಒಂದುಂಡು ಕಾಸು ಕಟ್ಟುನ ಕಾಸು ದೆಪ್ಪುನ ಸಮೇತ ಗ್ರಾಮ ಮಟ್ಟದ ಉವೇ ಬ್ಯಾಂಕದ ಕಾಸನ್ನ ಒಂದೇ ಜಾಗದ ಡಿಪಾಸಿಟ್ ಮಾಡ್ಕೊಳ್ಳಿ ಒಂದೇ ಜಾಗದ ವಿಡ್ರಾಲ್ ಮಾಡ್ಪಂಚಿನ ಕೆಲಸ ಎಲ್ಲ ಖಂಡಿತ ನನ್ನ ಆವೊಂದುಂಡು ಐಕ್ಯಬೋರ್ಡ್ ಆಯ್ನ ಕೆಲಸ ಆವೊಂದುಂಡು ಬಹುಶಃ ಇತ್ತೆ ಇಂಚಲಿಕನ ಸಹಕಾರ ಕೊರೊಂದುಲ್ಲರ ಬಹುಶಃ ನಾವು ದುಂಬುಗಳ ಅಂಚನೆ ಸಹಕಾರ ಕೊರಲೆ ಇತ್ತಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ನಮಕ್ ಈ ಊರಿಗೂ ಯೋಜನೆದ ಸವಲತ್ತು ಆ ರೀತಿಡ್ ಬರ್ಪುಂಡ ನಿಖಲ ಬೇಡಿಕೆ ಎಂಚ ಬರ್ಪುಂಡ ಖಂಡಿತವಾದ ಎಂಕ್ಲೇರ್ಲ ನೂದೆಕುನೋದು ಐಕ್ ಕೊರ್ಪಿನಂಚಿನೇ ಪ್ರಯತ್ನ ಮಂತದ್ದು ಎಂಕುಲು ಮಂಜೂರಾತಿಗೆ ಅನುಮತಿಗೆ ಬರೆಪ ಖಂಡಿತ ಕಾವಂದೆ ನಂಗೆ ಇಜ್ಜಿ ಬನೆಯರು ಇತ್ತೆ ಮಠ ಇಂಚಿನ ಅಪ್ಲಿಕೇಶನ್ ಕೊಡ್ತಾನೆ ಅವು ಊರಲ್ಲ ನೂದೆಕುನೋದು ಇಂಥ ಮಠಲ್ಲ ದೇವರ ದಯಟ್ಟು ನಮ್ಮ ಅರ್ಜಿ ಬಾರ್ದಿನ ಅವಕಾಶ ಇಜ್ಜಿ ಬಂದು ಬಿರಬ ಇಜ್ಜಿ ನನ್ನ ದುಂಬುಗಳ ನಮಕ್ ಬರಂದು ಪನ್ಪಿನ ಪಾತ್ಯರ ಪನ್ನೊಂದು ನಮ್ಮ ಪೂರೆಲ್ಲ ಒಟ್ಟಾದ ನಮ್ಮ ಊರದ ಅಭಿವೃದ್ಧಿಗೆ ಶ್ರಮವಹಿಸಿದ ನಮ್ಮ ಪೂರೆಲ್ಲ ಒಟ್ಟಾದ ಇತ್ತಂಡ ಖಂಡಿತವಾದ ಒವ್ವೇ ಕೊರತೆ ಒವ್ವೇ ತೊಂದರೆಲ್ಲ ನಮ್ಮ ಊರಿಗೂ ನಮ್ಮ ಸಮಾಜಗೂ ಬರ್ಪುಜಿ ಪನ್ಪಿನ ಪಾತ್ಯರ ಪನ್ನೊಂದು ಇದು ಹೊರತು ಪಾತ್ಯರ ಅವಕಾಶ ಮಂತು ಕೊರದು ಐರ್ಲ ಮುಖ್ಯ ಸಂಸ್ಥೆಯರ್ದು ಬತ್ತಿನ ಕಾಸು ಅಥವಾ ಕ್ಷೇತ್ರದ ಬತ್ತಿನ ಪ್ರಸಾದನ ಎಡ್ಡ ರೀತಿದು ಖರ್ಚು ಮಂತದ್ದು ಐಕಲ ಒಂಚೂರು ಹೆಚ್ಚುವರಿ ಪುರ್ಲು ಬರ್ಪೊಳಕ ಖರ್ಚು ಮಂತದ್ದು ಮಂತಿನ ಪೂರ ಸಮಿತಿದ ಸದಸ್ಯರಿಗೂ ಅಧ್ಯಕ್ಷರಿಗೂ ಊರ್ದಕ್ಲಿಗೆ ಒಂದೇ ಪಾತ್ರರು ಧನ್ಯವಾದ ಇಂದಲೇ ಸಮರ್ಪಿಸ್ತಾ ಇದ್ದೇವೆ ಮತ್ತಷ್ಟು ಆಯುರಾರೋಗ್ಯ ಅವರಿಗೆ ನೀಡಲಿ ಅನ್ನುವಂತ ಸದಾಶಯದೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ಜಲಮಂಡಳಿಯ ಅಭ್ಯಂತರವಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಇವರಿಂದ 2 ಮಾತು. ಅಷ್ಟೇ ಇಂಜಿನಿಯರ್ನ ಜಲಮಂಡಳಿಡು ಈ ಟ್ಯಾಂಕ್ ಎನ್ನೊಂದೇಟೆ ಆಯ್ನಿ ಈ ಟ್ಯಾಂಕ್ ಮನ್ಪಡ ಜಾಗ ಎಲ್ಲ ಕೊರ್ಪಿಜೇರು ಸ್ವಲ್ಪ ಕೋಟೆಗಾರಂದಿಟ್ಟು ಓಲಾಗ ಗೌರ್ಮೆಂಟ್ ಲ್ಯಾಂಡ್ ಇಜ್ಜಾಂಡ್ರೆ ನಮ್ಮ ಇಂದೂರ್ದು ಸಮಿತಿಗೆ ಜಾಗ ಕೊರ್ಪಿಜಿ ಬಂಟ ಈ ಟ್ಯಾಂಕಿನೇ ಆಪುಷಿ
ಈ ಟ್ಯಾಂಕಿನ ಯಾವ್ದಂದ ನಿಜವಾದ ಕಾರಣ ಮುಗ್ಲೆ ಜಾಗ ಒಂಜಿ ತುಂಡು ಜಾಗ ಕೊರ್ಪುಜರಿ ಈ ಕಾಲಡು ಆತು ಮಲ್ಲ ಆಯ್ತು ತೋಜುನಾಗ ಇಲ್ಲೇ ಜಾಗ ಲೆಕ್ಕ ತೋಜು ನನ್ನ ಫೌಂಡೇಶನ್ ಆಯ್ತು ಮಲ್ಲ ಉಂಟು ಅನ್ನು ಆತ್ಮಲ ಜಾಗ ಕೊಡುದ ನಿಜವಾದ ಅಕ್ಲ ಅಂಜಿ ಸೇವಾ ಮನೋಭಾವನೆ ಏತುಂಡು ಬಣ್ಣ ನಮ್ಮ ಊರುಗಾತ ಯಾನ್ ಜಾಗ ಎಂಕ್ಲು ಕೊರಪ್ಪ ಪಂಡಿದ್ದು ಇದು ಬಣ್ಣಗಳ ಅಂಜನೆ ನಾನು ಅಪ್ಪನ ಲೆತ್ತ ಬತ್ತೆ ಬೇದ ಫಂಕ್ಷನ್ ಬೋದು ಅಪ್ಪನ ಒಟ್ಟಿಗೆ ಲೆತ್ತ ಬರ್ತೇನೆ ಮತ್ತೆ ಅದು ಗೊತ್ತಿಜ್ಜಿ ಅದು ಕಾರ್ಯಕ್ರಮ ಒಂದು ಗೊತ್ತಿಜ್ಜಿ ಮತ್ತದು ಕೆಲಸ ಬತ್ಕೊಂಡೆ ಒಂದೊಂದು ಉದ್ಘಾಟನೆ ಒಂದು ಪೊತ್ತವನ ಒಂದು ಪಣ್ಣಗ ಅಂದ ಪೊತ್ತ ಒಂದು ಶಾಕ್ ಅಂಡಾರಿಗೆ ಒಳ್ಳ ಅಲ್ಕ ಅನ್ನೆಲ ಮಂಟ ಒಂದೇ ಅಂತಾರೆ ದಾನ ಒಂದು ತುಂಡಾಗ ಈತು ಜೋಗದ ಕಾರ್ಯಕ್ರಮ ಇದು ಏನ್ಲ ಈತೊಂಜಿ ಪೊರ್ಲದ ಸ್ಮಶಾನ ನೋಲ್ಲ ತೂತಿಜಿ ಅನ್ನ ಒಂದೇಟ್ಲ ನಪ್ಪಲ ತೂತಿಜರಿಗೆ ಓಲ್ಲ ತೂತಿಜರಿಗೆ ಈತು ಶೋಕದ ಒಂಜಿ ಕಾರ್ಯಕ್ರಮ ಎನ್ನ ಸ್ಟಾರ್ಟಿಂಗ್ ಬರ ಮತ್ತದು ಈ ಮತ್ತೆ ಕುಲ್ಲಕ್ಕೆ ಏತೊಂದು ಖುಷಿ ಆಗ್ಬಿಟ್ಟು ಮತ್ತೆ ಒಂದು ಕುಲ್ಲನ ಜಾಗ ಆಡು ಒಂದು ಒಂಥರ ನೆಮ್ಮದಿ ಆಪು ನೀವು ಕಾಂಕ್ರೀಟ್ ಆವೊಂದಿಗೆ ಬತ್ತು ಮೂಲ ಕೊಲೊಂದಿತ್ತೆ ನೆಮ್ಮದಿ ಒಂಜಿ ಅಂಚ ಈಗ ಇಂಚಲ ಅಭಿವೃದ್ಧಿ ನನ್ನಲ್ಲ ಅವಾರ್ಡ್ ಪಂಡದು ನಾನು ಪಾತ್ರ ಮುಗಿಪೇವೆ ಆತ್ಮೀಯ ಗಣ್ಯರೇ ಇನಿ ಇತ್ತೆ ಅತಿಥಿ ನಕಲು ಪಂಡಕನೆ ಬಾರಿ ಸಂತೋಷದ ಕಾರ್ಯಕ್ರಮ ದಯಪಂಡ ಇನಿ ಒಂಜಿ ಮರಣಾದ ಅವು ಅಂತಿಮ ದರ್ಶನದ ಈ ಒಂಜಿ ಕಾರ್ಯಕ್ರಮ ಒಂಜಾತ್ ನಮ್ಮ ಜೀವಿತಾವಧಿಡು ಒಂಜತ್ತು ಒಂಜಿ ದಿನ ಆ ದೇವರನ ಪಾದ ಸೇರ್ನಂಚಿನ ಈ ಸಂದರ್ಭಡು ನಂಗೆ ಬೊಕ್ಕ ಅನಿವಾರ್ಯ ಒಂದು ಕೇಂದ್ರ ಸ್ಮಶಾನ ಅಂಚಾದ ಆ ಸ್ಮಶಾನದ ಬಗೆಟ್ ಆಯ್ತು ಅಭಿವೃದ್ಧಿಗೆ ಎಲ್ಲ ಪೋವಂದ ಉಪನವು ಬಾರಿ ಕಡಿಮೆ ಒಂಜತ್ತೊಂಜಿ ದಿನ ಆ ಒಂಜಿ ಅಂತಿಮ ನಮ್ಮ ಅನ್ನೇನು ಮಲ್ಪರೆಗೆ ಕಾರ್ಯ ಮಲ್ಪರೆಗೆ ಇನ್ನು ಸ್ಮಶಾನ ಬಾರಿ ಅನಿವಾರ್ಯತೆ ಇತ್ತಂಡಲ್ಲ ಆಯ್ತ ಅಭಿವೃದ್ಧಿಗೆ ಬಾರಿ ಕಡೆಗಣನೀಯ ಮಲ್ಪನಂಚಿನ ಆ ಒಂಜಿ ಈ ಕಾಲಘಟ್ಟಡು ಇನಿ ಎಡ್ಡ ಮನಸ್ಸು ಮಲ್ತದೆ ಇನಿ ಇಂದು ರುದ್ರಭೂಮಿ ಬೊಕ್ಕ ಐತೊಟ್ಟಿಗೆ ಪಂಚಾಯತ್ ಶೌಚಾಲಯ ಬೊಕ್ಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿನ ಒಟ್ಟೊಟ್ಟಿಗೂ ಅಕ್ಲ ಅಭಿವೃದ್ಧಿ ಸೇರ್ಪವನ ಮುಖಾಂತರ ಮಾತೆರಲ್ಲ ವಿಶ್ವಾಸಕ್ಕೆ ತಂದು ಈ ಭಾಗಡೆ ಒಂಜಿ ರುದ್ರಭೂಮಿ ಆವಡು ಐಕ ಆ ರುದ್ರಭೂಮಿಗೂ ಆಪಿನಂಚಿನ ಇನ್ನು ಶೌಚಾಲಯ ಪಡು ನೀರದ ವ್ಯವಸ್ಥೆ ಇತ್ತಾರೆ ವರಿ ದಾರಿ ಪಂಡ್ಲೆಕ್ಕನೆ ಇನಿ ಬಾರಿ ಶೋಕದ ಒಂಜಿ ನೀರದ ಇನಿ ಮೂಲಭೂತ ಸೌಕರ್ಯಡ್ ಇನಿ ಪ್ರಥಮ ಆದ್ಯತೆ ಕೋರ್ಕೊಂಡು ನೀರು ಮಾತಿಕ್ಲ ಅವಶ್ಯಕತೆ ಅಂಚಿನ ಒಂಜಿ ಮನಸ್ಸು ಕೊರದು ಇಂಚಿನ ಒಂಜಿ ರುದ್ರಭೂಮಿಗೆ ಕೆಲಸ ಮಲ್ತನಂಚಿನಕ್ಕೆ ಅಭಿನಂದನೆ ಸಲ್ಲಿಸೋನೊಟ್ಟಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮಸ್ತ್ ಕಾರ್ಯಕ್ರಮಗಳನ್ನು ಪಂಡರು ಒಂಜಾತ್ ಇಡೀ ದೇಶಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಲ್ಪನಂಚಿನ ಕಾರ್ಯ ಬಾರಿ ಉಲ್ಲೇಖನಯ್ಯ ಐಗೋಸ್ಕರ ಇನಿ ನಮ್ಮ ಕಾವಂದರಿಗೆ ಪೂಜ್ಯ ಕಾವಂದರಿಗೆ ಇನಿ ರಾಜ್ಯ ಸಭೆಟ್ ಇನಿ ಸದಸ್ಯನ ಕೊರ್ಪನ ಮುಖಾಂತರ ಪಾರ್ಲಿಮೆಂಟೆಡ್ಲ ನಮ್ಮ ಈ ಭಾಗದ ನಮ್ಮ ಜಿಲ್ಲೆದ ಒಂಜಿ ಜನ ಬಾರಿ ಪ್ರಖ್ಯಾತವಾದ ಧರ್ಮಸ್ಥಳ ಒಂಜಿ ಕ್ಷೇತ್ರದ ಆರ್ನ ಅಭಿವೃದ್ಧಿನ ಗುರುತಿಸದು ಇನಿ ಕೊರ್ತನಂಚಿನ ಆರೆಗೆ ಅಭಿನಂದನೆ ಇಡೀ ಆಕ್ಲ ಸಮಿತಿದಾಗ್ಲು ಬತ್ತದ ಪ್ರತೀತಿ ಕಡ್ಲ ಸರ್ವೆ ಮಲ್ಪನ ಮುಖಾಂತರ ಇನಿ ಓಲು ಕೊರತೆ ಉಂಡು ಮೂಲಭೂತ ಸೌಕರ್ಯ ಗೋಲು ತೊಂದರೆ ಉಳಿದು ಪನ್ಪಿನ ನಿಭಾಯಿಸನ ಆ ಒಂಜಿ ಎಡ್ಡ ಮನಸ್ಸು ಅವು ಮಾತೆರಗ್ಲ ಬರ್ಪುಜಿ ಅಂಚಿನ ಒಂಜಿ ಸೇವಾ ಮನೋಭಾವನ ದೀದು ಒಂಜಾತ್ ಸಮಿತಿದಕಲು ಇನಿ ಯಾನು ತೂಪಿರ್ಲಕ್ಕೆ ಈ ಭಾಗಡೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಡ್ ಇನಿ ಸುಸಜ್ಜಿತ ಒಂಜಿ ರುದ್ರಭೂಮಿ ಇತ್ತಂದಂಡು ಅವು ಕೋಟೆಕಾರದ ರುದ್ರಭೂಮಿ ಇನಿ ಇಂಚಿನ ಒಂಜಿ ನನಾತ್ ಮೂಲಭೂತ ಸೌಕರ್ಯ ಮಲ್ಪುರಂಚಿನ ಆ ಒಂಜಿ ಶಕ್ತಿ ಅಕ್ಲೇನು ಕೊರಡು ಮಾತೆರಲ್ಲ ವಿಶ್ವಾಸಕ್ಕೆ ಜೊತೊನ್ನ ಮುಖಾಂತರ ಮಾತೆರಲ್ಲ ಕ್ರೋಢೀಕರಣ ಒಂಜತ್ತು ಒಂಜಿ ಕಾರ್ಯಕ್ರಮ ಅಭಿವೃದ್ಧಿಗೆ ಚಿಂತನೆ ಮಲ್ಪನ ಒಂಜಿ ಮನೋಭಾವ ನನಾತ್ ಬುಲವಡು ನಿಕ್ಲಿಗ ದೇವರ ಶಕ್ತಿನ ಕೊರಡು ಈ ಸಂದರ್ಭಡು ಪನೊಂದು ಇನಿ ಅವಕಾಶಕ್ಕಾದ ಒಂದನ್ನು ಸಲ್ಲಿಸಿದ ಅಡ್ಡು ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್ ಮಾತು ಫಸ್ಟಾದ ಪನ್ಪುನಂಡ ಈ ರುದ್ರಭೂಮಿ ಸಮಿತಿದಕ್ಲಿಗೆ ಮೊದಲಾದ ಒಂದು ಅಭಿನಂದನೆ ಪನ್ನೋಡು ಅಭಿನಂದನೆ ಪನ್ನೋಡು ದಯಪಂಡ ರುದ್ರಭೂಮಿ ಸ್ಟಾರ್ಟ್ ಆಯ್ನಿರ್ದು ಬುಕ್ಕ ಇನಿ ಮುಟ್ಟಾಗೆ ಒಂಜಿ ಕಮಿಟಿನ ಒಗ್ಗಟ್ಟಡು ಹೊಂದಾಣಿಕೆಡು ಯಶಸ್ವಿಯಾದ ಇಡೆ ಮುಟ್ಟಕ್ಕೆ ಅಂತದು ನನಲಾದ ಇಂಚನೆ ತುಂಬಕೊಂಡು ಒಂದು ನಿಕ್ಲಡೆಯಾನೆ ವಿನಮ್ರವಾದ ಕೇಳೋಣ ಪಟ್ಟಣ ಪಂಚಾಯತ್ ಸದಸ್ಯ ಆಯ್ನಿರ್ದು ಬುಕ್ಕ ಸಾಧಾರಣ 2016 ಬುಕ್ಕ ಈ ಇಂಟರ್ಲಾಕ್ದ ಕಾಮಗಾರಿ ಆವಡು ಅಂಚೆನೆ ಶೌಚಾಲಯ ಆವಡು ಈ ಪರತ್ತು ಸ್ಮಶಾನದ ಮಿತ್ತದ ಶೀಟದ ಅಭಿವೃದ್ಧಿ ಆವಡು ಇಂಚೆನೆ ವಿಸ್ತೀರ್ಣ ಕಟ್ಟಡದ ಕೆಲಸ ಆವಡು ಅಂಚೆನೆ ಬಾಕಿದ ಇನ್ನಿತರ ಟ್ಯಾಂಕ್ದ ವ್ಯವಸ್ಥೆ ಆವಡು ಅವತ್ತಂದ್ರೆ ಪರ್ಪುನ ನೀರಿದ ವ್ಯವಸ್ಥೆ ಇಂಚಿನ ವ್ಯವಸ್ಥೆಯನ್ನು ಪೂರ ಸಾಧಾರಣವಾದ ಪಟ್ಟಣ ಪಂಚಾಯತ್ ಮಂತೊಂದು ಬೈದ ಐದೊಟ್ಟಿಗೆ ಇಲ್ಲಿಲ್ಲ ಸಾಧಾರಣ ಸಂಪೂರ್ಣವಾದ ಮುಗಿತಂದು ಬೈದ ಕಂಪ್ಲೀಟ್ ಆತನು ಅಂಚನೆ ನನದ ಒಂದು ಬೇಡಿಕೆ ಕಣಕ ದೀಪನ ದಾಸ್ತಾನು ಕೊಟ್ಟಾಗಿಂದು ವಿಸ್ತರಣೆ ಮಾಡ್ಕೊಡು ಅಂಚಾದ ಇಂಚಿನ ಕಾರ್ಯಕ್ರಮಗಳ ಸದಾ ಪಟ್ಟಣ ಪಂಚಾಯತ್ ಸ್ಥಳೀಯ ಸದಸ್ಯ ನೆಲೆಟಿ ಯಾಪಗ್ಲೆ ಅನ್ನೋ ಒಟ್ಟಿಗೆ ಉಳ್ಳೆ ಇಂಚನೆ ಅದು ಯಶಸ್ವಿಯಾದ ದುಂಬು ಪೋಕ ಮಾದರಿ ಸ್ಮಶಾನ ಅದು ನಮ್ಮ ಈ ಕ್ಷೇತ್ರಕ್ಕೆ ಒಂದು ಮಾದರಿ ಸ್ಮಶಾನ ಅದು ಮನ್ಪುಗ ಅನ್ಕೊಂಡು ಪಾತರೆ ಅವಕಾಶ ಕೊಡ ಮಾತರಿಗೂ ಧನ್ಯವಾದ. ಇಗೂ ಸಮಯ ಆಗಿದೆ, ಕೂತವರಿಗೂ ಕೆಡಿಸ್ಕೊಳ್ಳೋ ಇದಿಲ್ಲ.
ಒಂದು ಈಗ ಹೇಗಿತ್ತು ಹೇಗಾಗಿದೆ ಎಲ್ಲ ಮುನ್ನೋಟ ಇದನ್ನೆಲ್ಲ ಕೊಟ್ಟರು, ಮತ್ತೆ ಈ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಿದ್ರು ಕಮಿಟಿ ಅನ್ನುವಂಥದ್ದನ್ನು ಹೇಳಿದ್ರು. ನಮಗೆಲ್ಲ ಕಣ್ಣು ಮುಂದಿದೆ. ಆದರೆ ನನಗೂ ಅದಕ್ಕಿಂತ ಅದ್ರ ಜೊತೆಗೆ ನಾನೊಂದು ಇದಕ್ಕೆ ಆ್ಯಡ್ ಮಾಡ್ತೇವೆ. ನಮ್ಗೆ ಗೊತ್ತಿದೆ ಕೋವಿಡ್ನ ಕಾಲಘಟ್ಟದಲ್ಲಿ ಹೇಗಿತ್ತು, ಎಲ್ಲವೂ ಯಾವ ಸಂಸ್ಕಾರಕ್ಕಾಗಿ ಮಂಗಳೂರಿಗೆ ಹೋಗ್ತಿತ್ತು. ಆಗ ನಮಗೆ ಸೂಚನೆ ಬಂತು ಅಲ್ಲಿ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಿಮ್ಮ ಏರಿಯಾದಲ್ಲಿ ಯಾರೆಲ್ಲ ಇದಾಗಿದ್ದಾರೆ ಕೋವಿಡ್ನಿಂದ ಮೃತರಾದವರು ಅಲ್ಲಲ್ಲೇ ಮಾಡ್ಬೇಕಂದಾಗ ನಾವು ಮೊದಲು ಧೀರಜ್ಗೆ ಫೋನ್ ಮಾಡಿ ಒಂದು ಮೀಟಿಂಗ್ ಕರೆಯುವಂತ ಅವ್ರು ಹೇಳಿದ್ರು, ಆಯ್ತು ಕರೆಯು ಅಂತ. ನಾನು ರವಿಯಣ್ಣ ಮತ್ತೆ ಆಗಿನ ಚೀಫ್ ಆಫೀಸರು ಮತ್ತೆ ಮಧ್ಯಾಹ್ನಕ್ಕೆ ಬರುವಾಗ ಎಲ್ಲ ಕಮಿಟಿಯವರಿದ್ರು. ನಮ್ಮ ಯೋಚನೆ ಇತ್ತು ಇಲ್ಲೇ ಮಾಡ್ಲಿಕ್ಕೆ ಇವರನ್ನು ಒಪ್ಪಿಸುವಂತ. ಹಾಗೆ ಆ ಮೀಟಿಂಗ್ ನಲ್ಲಿ ಕೂತು ಚರ್ಚೆ ಆಗಿ ಕೊನೆಗೇನಾಯ್ತು ಕೇಳಿದ್ರೆ, ಕೋವಿಡ್ನಿಂದ ಮೃತದ ಇಲ್ಲೇ ಮಾಡುವುದಲ್ಲದೆ ಅವರಿಗೆ ಯಾವುದೇ ವೆಚ್ಚ ಕೂಡ ತಗೊಳ್ಲಿಕ್ಕಿಲ್ಲ, ಉಚಿತವಾಗಿ ಮಾಡುವುದಂತ ಕೂಡ ಯೋಚನೆ ಮಾಡಿದ್ವಿ. ಆ ರೀತಿ ನಮ್ಮ ಭಾಗದಲ್ಲಿ ಆದಂತ ಎಲ್ಲ ಸಂಸ್ಕಾರಗಳನ್ನು ಇಲ್ಲೇ ಮಾಡಿದ್ವಿ, ಅಂತ್ಯ ಸಂಸ್ಕಾರಗಳನ್ನು ಇಲ್ಲೇ ಮಾಡಿದ್ವಿ. ಹಾಗೆ ಒಂದು ಒಳ್ಳೆದಿರುವಾಗಲ್ಲ, ಕಷ್ಟ ಕಾಲದಲ್ಲಿ ಕೂಡ ನಾವು ಹೇಗೆ ಮಾಡಬಹುದು, ಸಮಾಜದ ಜೊತೆಗಿರ್ತೇವೆ ಅನ್ನೋದಕ್ಕೆ ಇದೊಂದು ಮಾದರಿಯಾಗಿದೆ. ಸಂಪನ್ಮೂಲ ಕ್ರೋಢೀಕರಣ ಹೇಗೆ, ಕ್ರೋಢೀಕರಣ ಮಾತ್ರ ಅಲ್ಲ, ಅದನ್ನ ಸದ್ಬಳಕೆ ಮಾಡುವುದು ಹೇಗೆ, ಅದರಿಂದ ಸಮಾಜಕ್ಕೆ ಹೇಗೆ ದಾರಿ ಅನ್ನೋದನ್ನು ಒಂದು ಸಮಿತಿ ಮಾದರಿಯಾಗಿ ಮಾಡಿದೆ. ಹಾಗಾಗಿ ಸಮಿತಿಯ ಸದಸ್ಯರು ಎಲ್ಲರಿಗೂ ಪಟ್ಟಣ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಕೇವಲ ಒಂದು ಆಡಳಿತ ಸಂಸ್ಥೆ ಮಾತ್ರ ಎಲ್ಲವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನದಲ್ಲಿ. ಈ ತರ ಅನೇಕ ಸಂಸ್ಥೆಗಳು ಮತ್ತೆ ಅನೇಕ ಸಂಘ ಸಂಸ್ಥೆಗಳು ಒಟ್ಟಾದಾಗ ಮಾತ್ರ ಒಂದು ಊರಿನ ಚಿತ್ರಣಗಳು ಬದಲಾಯಿಸುವಂತಹ ಸಾಧ್ಯತೆಗಳು ಮತ್ತು ಸಂಭವಗಳು ಇರುವುದರಿಂದ ನಿಮ್ಮ ಜೊತೆ ಪಟ್ಟಣ ಪಂಚಾಯತ್ ಸದಾಕಾಲ ಇದೆ. ನಿಮ್ಮ ಸಹಕಾರ ಕೂಡ ಹೀಗೆ ಕೊಡ್ತಾ ನನ್ನೆರಡು ಮಾತು ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಿತಿಯವರಿಗೆ ಧನ್ಯವಾದ. ಹಿಂದೂ ರುದ್ರಭೂಮಿ ರಿಜಿಸ್ಟರ್ಡ್ ಮಾಡೋರು ಕೋಟೆಕರು ಇದರ ವತಿಯಿಂದ ನೂತನವಾಗಿ ನಿರ್ಮಿಸಿದಂತಹ ಹೊಸ ಶೆಡ್ ಹಾಗೆ ಸಿಲಿಕಾನ್ ಮತ್ತೆ ಶೌಚಾಲಯ ಮತ್ತು ಶೆಡ್ಡಿನ ಉದ್ಘಾಟನೆ ಆದರೆ ಸಿಲಿಕಾನ್ನ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ವನ ಮಹೋತ್ಸವದ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು. ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಸಂತೋಷ್ ಕುಮಾರ್ ಬೋಳಿಯಾರವರು ಗಿಡ ನೆಡುವ ಮೂಲಕ ವನ ಮಹೋತ್ಸವವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿರುವುದಕ್ಕೆ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿಂದೂ ರುದ್ರಭೂಮಿ ರಿಜಿಸ್ಟರ್ಡ್ ಮಾಡೂರಿನ ಅಧ್ಯಕ್ಷರಾದಂತಹ ಶ್ರೀ ಪದ್ಮನಾಭ ಪಾದೆ ಇವರಿಗೆ ಸೇರಿರುವಂತಹ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಗಳು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಸೇರಿರುವಂತಹ ಶ್ರೀ ಸತೀಶ್ ಕುಂಪಾಲ ಇವರು ಕೂಡ ನಮ್ಮೊಂದಿಗಿದ್ರು. ಶೌಚಾಲಯದ ಉದ್ಘಾಟನೆ ಹಾಗೆ ಈ ಒಂದು ಶೆಡ್ ಉದ್ಘಾಟನೆ ಸಂದರ್ಭದಲ್ಲಿ ಹಾಗೆ ಸಿಲಿಕಾನ್ ಲೋಕಾರ್ಪಣೆ ಕಾರ್ಯಕ್ರಮ ಸಂದರ್ಭದಲ್ಲಿ ಸಿಲಿಕಾನ್ಗೆ ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಸತೀಶ್ ಕುಂಪಲ, ಧೀರಜೆ ಕುಶಲನಗರ ಹಾಗೆ ಚನ್ನಕೇಶವ ಅವರು 3 ಜನ ಸೇರಿ ಸಿಲಿಕಾನ್ಗೆ ಕಾಯಿಯನ್ನು ಹೊಡೆಯುವುದರ ಮೂಲಕ ಅದರ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಸತೀಶ್ ಕುಂಪಲರವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ಕೃಷ್ಣ ಶೆಟ್ಟಿ ತಾಮರ್ ಅಧ್ಯಕ್ಷರು, ಶ್ರೀ ಕೊಂಡಾಣ ವ್ಯವಸ್ಥಾಪನಾ ಸಮಿತಿ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಹಾಯಕ ಅಭಿಯಂತರು ಜಲಮಂಡಳಿ ಮಂಗಳೂರು ಇದರ ಅಧಿಕಾರಿಯಾದಂತಹ ಶ್ರೀ ಗಣೇಶ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೊತೆ ಇದ್ದಾರೆ ಶ್ರೀ ಅರ್ಜುನ್ ಮಾಡೂರು ಸಂಚಾಲಕರು, ಬಜರಂಗದಳ ಉಳ್ಳಾಲ ನಗರ ಪ್ರಖಂಡ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಭಾಗದ ಕೌನ್ಸಿಲರ್ ಆದಂತಹ ಧೀರಜ್ ಕುಶಾಲನಗರ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೋಟೆಗಾರ ಪಟ್ಟಣ ಪಂಚಾಯತಿನ ಕೌನ್ಸಿಲರ್ಗಳಾದ ಶ್ರೀ ಉದಯಕುಮಾರ್ ಶೆಟ್ಟಿ, ರಾಘವ್ ಗಟ್ಟಿ, ಶ್ರೀಮತಿ ಅನಿತಾ ಕುಲ್ಲಾಲ್, ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಸುರೇಶ್ ಕೆ ಅಧ್ಯಕ್ಷರು, ಸತೀಶ್ ಕೆ ಅಧ್ಯಕ್ಷರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೋಟೆಗಾರ ಪಟ್ಟಣ ಪಂಚಾಯತಿನ ಆರೋಗ್ಯ ಇಲಾಖೆಯ ಅಧಿಕಾರಿಯಾದಂಥ ವಿಕ್ರಮ್ ರವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮ್ಮ ಬಿಜಿ ಶೆಡ್ಯೂಲ್ ಅಂದ್ರೆ ನಿರಂತರ ಬೆಳಗಿನಿಂದ ನಿರಂತರ ಕಾರ್ಯಕ್ರಮಗಳ ಮಧ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಆಗಮಿಸಿರುವಂತ ಶ್ರೀ ಚಂದ್ರಾಸ್ ಪಂಡಿತ್ ಹೌಸ್ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ಮಂಗಳೂರು ಮಂಡಲ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಭಾಗದ ಹಿರಿಯ ರಾಜಕೀಯ ಧುರೀಣರು
ಅವರು ಕೂಡ ಬಿಸಿ ಶೆಡ್ಯೂಲ್ನ ಮಧ್ಯೆ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಂದ್ರಶೇಖರ್ ವಿಚಿಲ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ, ನಮ್ಮ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕುಂಡಿಯಾಗಿ ಇರುವಂತಹ ಶ್ರೀ ಚನ್ನಕೇಶವ ಇವರಿಗೆ ವಿಶೇಷವಾಗಿ ಸೇರಿರುವಂತಹ ಎಲ್ಲರ ಪರವಾಗಿ ಇಡೀ ಗ್ರಾಮಸ್ಥರ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಬಂದಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅವರ ತಂಡವೇ ನಮ್ಮೊಟ್ಟಿಗಿದೆ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಭಾಗದ ಪಕ್ಷದ ಜವಾಬ್ದಾರಿಯನ್ನು ವಹಿಸಿರುವಂತರು ಹಾಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿರುವಂತಹ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಲು ತಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ.